ನೋಡೋಣ. ಇದರಲ್ಲಿ ಮೊಬೈಲ್ ಈಗ ಎಕೋ ಹೊಡಿತದ? ಈಗ ಇಲ್ಲ ಮಾತಾಜಿ, ಕೇಳ್ತದಲ್ಲ ವಾಯ್ಸ್? ಹಾ ಕೇಳಿಸುತ್ತೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಗೋವರ್ಧನ ಧರ್ಮ ಲಾಸ್ಟಿಗೆ ಹಾಡೋಣ, ಯಾಕಂದ್ರೆ ನಾನು ಇಲ್ಲಿ ಈ ಸ್ಕ್ರೀನ್ ಹಾಕಿ ಆಯ್ತು. ಓಕೆ, ಇಲ್ಲಿ ಅನುವಾದದಲ್ಲಿ ಶ್ಲೋಕ 89, 90. ಸ್ವೇದಾಕಂಪ ರೋಮಾಂಚು ಗದ್ಗದ ವೈವರ್ಣ ಉನ್ಮಾದ ವಿಷಾದ ಧೈರ್ಯ ಗರ್ವ ಹರ್ಷ ದೈನ್ಯ ಏತಾಭಾವೇ ಪ್ರೇಮ ಭಕ್ತ ಗಣೀರನ ಛಾಯ ಕೃಷ್ಣೇರ ಆನಂದಾಮೃತ ಸಾಗರೇ ಬಸಾಯ. ಇಲ್ಲಿ ಬೆವರುವುದು ಅನುವಾದ, ಭಾವಾರ್ಥ ಶೀಲ ಪ್ರಭುಪಾದರಿಂದ, ಶೀಲ ಪ್ರಭುಪಾದಕ್ಕೆ ಜೈ. ಬೆವರುವುದು, ಕಂಪಿಸುವುದು, ರೋಮಾಂಚನಗೊಳ್ಳುವುದು, ಹಾಗೆ ಧ್ವನಿ ಗದ್ಗದ ಆಗುವುದು, ಬಣ್ಣ ಗೆಡುವುದು, ಉನ್ಮಾತನಾಗುವುದು, ವಿಷಣ್ಣನಾಗುವುದು, ತಾಳ್ಮೆಯಿಂದ ಇರುವುದು, ಹಾಗೆ ಗರ್ವ ಪಡುವುದು, ಉಲ್ಲಾಸಗೊಳ್ಳುವುದು, ವಿನೀತನಾಗುವುದು, ಇವೆಲ್ಲ ದೇವೋತ್ತಮನನ್ನು ಕುರಿತ ದೈವೋನ್ಮತದ ಸಹಜವಾದ ಬಗೆಯ ಈ ಚಹರೆಗಳು. ಆ ರೀತಿ ಪ್ರೇಮ ಭಕ್ತಿ ಸೇವೆಗೆ ಹೋದಾಗ ಈ ರೀತಿಯೆಲ್ಲ ಲಕ್ಷಣಗಳು ಕಾಣ್ತವೆ. ಭಕ್ತನು ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡುವಾಗ ಇವೆಲ್ಲ ದಿವ್ಯ ಆನಂದದ ಸಾಗರದಲ್ಲಿ ನರ್ತಿಸುವಂತೆ ಮತ್ತು ತೇಲಾಡುವಂತೆ ಮಾಡ್ತದೆ. ಇಲ್ಲಿ ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಜೀವ ಗೋಸ್ವಾಮಿಯವರು ತಮ್ಮ ಪ್ರೀತಿ ಸಂದರ್ಭದಲ್ಲಿ ದೇವೋತ್ತಮನನ್ನು ಕುರಿತ ಈ ಹಂತವನ್ನು ಕುರಿತು ಇಲ್ಲಿ ವಿವರಿಸಿದ್ದಾರೆ. ಅಂದರೆ ಭಗವತ್ ಪ್ರೀತಿ ರೂಪವೃತ್ತೆ ಮಯಾದಿ ಮಯಿನ ಕಿಂ ತರ್ಕಿ ಸ್ವರೂಪ ಶಕ್ತಿ ಅನಂತ ರೂಪ ಯದ್ ಆನಂದ ಪರಾಧೀನ ಶ್ರೀ ಭಗವಾನ್ ಅಪೀತಿ. ಅದೇ ರೀತಿಯಲ್ಲಿ 69ನೆಯ ಶ್ಲೋಕದಲ್ಲಿ ಅವರು ಮತ್ತಷ್ಟು ವಿವರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ತದ್ ಏವಂ ಪ್ರೀತೇರ್ ಲಕ್ಷಣಂ ಚೀತದ್ರವಸ್ತಸ್ಯ ಚಾರೋಮ ಹರ್ಷಾಧಿಕಂ ಕಥಾ ಹಿ ಜಿಜ್ಞಾತೆ ಅಪಿ ಚಿತ್ತದ್ರವೇ ರೋಮಾರ್ಷಾದಿಕೆ ವಾನಾಚ್ಛೇದ್ ಆಶಯ ಶುದ್ಧಿ ಸದಾಪಿ ನ ಭಕ್ತಿ ಸಮ್ಯಕ್ ಅವಿರ್ಭಾವ ಇತಿ ಜಾಪಿತಂ ಅಸಹಾಯ ಶುದ್ಧಿರ್ನಾಮ ಚಾನ್ಯ ತಾತ್ಪರ್ಯ ಪರಿತ್ಯಾಗ ಚ ಅತ ಏವ ನಿಮಿತ್ತ ಸ್ವಾಭಾವಿಕಿ ಚೇತಿ ತದ್ವಿಶೇಷಣಂ. ಇಲ್ಲಿ ದೇವೋತ್ತಮನನ್ನು ಕುರಿತಂತಹ ಈ ದಿವ್ಯ ಪ್ರೇಮವು ಐಹಿಕ ಶಕ್ತಿಯ ಸರಹದ್ದಿನಲ್ಲಿ ಬರುವುದಿಲ್ಲ. ಇದು ಈ ಕುರಿತಂತಹ ದಿವ್ಯ ಪ್ರೇಮ ಐಹಿಕ ಶಕ್ತಿಯ ಸರಹದ್ದಿನಲ್ಲಿ ಅದು ಬರುವುದಿಲ್ಲ. ಏಕೆಂದರೆ ದೇವೋತ್ತಮ ಪರಮಪುರುಷನ ಆ ದಿವ್ಯ ಆನಂದ ಮತ್ತು ಆನಂದದ ಶಕ್ತಿ, ಪರಮಪ್ರಭು ಕೂಡ ದಿವ್ಯ ಆನಂದದ ಪ್ರಭಾವದ ಅಡಿಯಲ್ಲಿ ಇರುವುದರಿಂದ ವ್ಯಕ್ತಿಯು ದೇವೋತ್ತಮನ ಪ್ರೇಮದಲ್ಲಿ ಅಥವಾ ಅಂತಹ ಆನಂದದ ಸಂಪರ್ಕಕ್ಕೆ ಬಂದಾಗ ಅವನ ಹೃದಯ ಕರಗುತ್ತದೆ. ಇದರ ಗುರುತುಗಳೇ ಇದು ರೋಮಾಂಚನ,
ಮತ್ತು ಅಳುವುದು, ನಡುಗುವುದು, ಬೆವರುವುದು ಇದೆಲ್ಲ. ಕೆಲವು ಸಲ ಒಬ್ಬ ವ್ಯಕ್ತಿ ಹೀಗೆ ಕರಗಿ ಆ ದಿವ್ಯ ಲಕ್ಷಣಗಳನ್ನು ಅಭಿವ್ಯಕ್ತಪಡಿಸ್ತಾನೆ. ಆದರೆ ಅದೇ ಸಮಯದಲ್ಲಿ ಅವನ ವೈಯಕ್ತಿಕ ವ್ಯವಹಾರಗಳಲ್ಲಿ ಸನ್ನಡತೆ ಯಾವನ್ನ ಆಗಿರುವುದಿಲ್ಲವನು. ವೈಯಕ್ತಿಕ ವ್ಯವಹಾರಗಳಲ್ಲಿ ಈ ರೀತಿ ಮಾಡುವವರು ಕೂಡ ಇದ್ದಾರೆ. ಭಕ್ತಿ ಜೀವನದಲ್ಲಿ ಅವನು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆದಿರಲಿಲ್ಲ ಅಂತೇಳಿ ಇದು ಸೂಚಿಸ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೈವೋನ್ಮಾದದಿಂದ ನರ್ತಿಸುವಂತಹ ಒಬ್ಬ ಭಕ್ತನು ನರ್ತನ ಮತ್ತು ರೋದನಗಳ ಅನಂತರ ಐಹಿಕ ವ್ಯವಹಾರಗಳ ಬಗೆಗೆ ಆಕರ್ಷಿತನಂತೆ ತೋರಿ ಬಂದರೆ ಕೂಡ ಭಕ್ತಿ ಸೇವೆಯಲ್ಲಿ ಅವನು ಪರಿಪೂರ್ಣತೆಯನ್ನು ಇನ್ನೂ ಕೂಡ ಪಡೆದಿಲ್ಲ. ಇದನ್ನು ಆಶಯ ಶುದ್ಧಿ ಅಂತೇಳಿ ಕರೀತಾರೆ. ಅಂದರೆ ಅಸ್ತಿತ್ವದ ಪರಿಶುದ್ಧತೆ. ಅಸ್ತಿತ್ವದಲ್ಲಿ ಪರಿಶುದ್ಧತೆಯನ್ನು ಗಳಿಸಿದವರು ಐಹಿಕ ಉಪಭೋಗದ ವಿಷಯದಲ್ಲಿ ಸಂಪೂರ್ಣವಾಗಿ ವಿಮುಖನಾಗಿರ್ತಾನೆ. ದೇವೋತ್ತಮನನ್ನು ಕುರಿತ ಆ ದಿವ್ಯ ಪ್ರೇಮದಲ್ಲಿ ತಲ್ಲೀನನಾಗಿ ಬಿಡ್ತಾನೆ ಅವನು. ಆಶಯ ಶುದ್ಧಿ ಅದು ದೈವೋನ್ಮಾದದ ಲಕ್ಷಣಗಳು. ಭಕ್ತನ ಸೇವೆಯು ಐಹಿಕ ಕಾರಣವನ್ನು ಹೊಂದಿಲ್ಲದೆ ಇದ್ದರೆ ಮತ್ತು ಸ್ವಭಾವದಲ್ಲಿ ಪರಿಶುದ್ಧವಾದ ಆಧ್ಯಾತ್ಮಿಕವಾಗಿ ಇದ್ದರೆ ಅದು ಎದ್ದು ಕಾಣ್ತವೆ, ಗೊತ್ತಾಗ್ತದೆ. ಐಹಿಕ ಕಾರಣವನ್ನು ಹೊಂದಿಲ್ಲದಿದ್ದರೆ, ಭಕ್ತ ಸೇವೆಯಲ್ಲಿ ಐಹಿಕ ಕಾರಣವನ್ನು ಹೊಂದಿಲ್ಲದೆ ಅವನ ಸ್ವಭಾವದಲ್ಲಿ ಪರಿಶುದ್ಧ ಆಧ್ಯಾತ್ಮಿಕವಾಗಿದ್ದರೆ ಅದು ಎದ್ದು ಕಾಣ್ತದೆ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದ 6ನೇ ಶ್ಲೋಕ ಹೇಳಿದಂತೆ ಇಲ್ಲಿ ದೇವೋತ್ತಮನನ್ನು ಕುರಿತ ದಿವ್ಯ ಪ್ರೇಮದ ಲಕ್ಷಣಗಳು. ಸಾವೈ ಪುಂಸಂ ಪರೋ ಧರ್ಮ ಯಥೋ ಭಕ್ತಿರ್ ಅಧೋಕ್ಷಜೆ ಅಯೋಧ್ಯಕ್ಕೆ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧಿತೆ. ಯಾವ ಧರ್ಮವು ತನ್ನ ಅನುಯಾಯಿಗಳಿಗೆ ದೇವರನ್ನು ಕುರಿತು ಪ್ರೇಮದಲ್ಲಿ ದೈವೋನ್ಮದ ಉಂಟಾಗುವಂತೆ ಮಾಡುತ್ತದೋ ಅದು ಶ್ರೇಷ್ಠವಾದ ಭಕ್ತಿ. ಅದು ನಿರುದ್ದೇಶದಿಂದ ಕೂಡಿರಬೇಕು. ಯಾವುದೇ ಉದ್ದೇಶ ಇದ್ದು ಮಾಡಿರಬಾರ್ದು. ಉದ್ದೇಶವಿಲ್ಲದೆ ಇರಬೇಕು. ಮತ್ತು ಐಹಿಕ ಅಡಚಣೆಗಳಿಂದ ಎಲ್ಲವೂ ಮುಕ್ತವಾಗಿರಬೇಕು. ಏಕೆಂದರೆ ಇದು ಮಾತ್ರ ಆತ್ಮಕ್ಕೆ ಸಂಪೂರ್ಣವಾದ ತೃಪ್ತಿಯನ್ನು ಕೊಡಬಲ್ಲದು. ಶ್ಲೋಕ 91. ಬಾಲ ಹೈಲ ಪಾಯಿಲೆ ತುಮಿ ಪರಮ ಪುರುಷಾರ್ಥ ತೋಮಾರ ಪ್ರೇಮತೆ ಆಮಿ ಹೈಲ ಕೃತಾರ್ಥ. ಓದಿ ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಬಾಬುಜಿ. ಶ್ಲೋಕ 91. ಬಾಲ ಹೈಲ ಪಾಯಿಲೆ ತುಮಿ ಪರಮ ಪುರುಷಾರ್ಥ ತೋಮಾರ ಪ್ರೇಮೇತೆ ಆಮಿ ಐಲ ಕೃತಾರ್ಥ. ಹರೇ ಕೃಷ್ಣ ಮಾತಾಜಿ. ಇದು ಓದ್ಲಾ ಮಾತಾಜಿ? ಹೌದು, ಓದ್ಬೇಕು ಬಾಬುಜಿ. ಬಾಲ ಹೈಲ ಅದು ಒಳ್ಳೆಯದಾಗಿರಲಿ, ಪೈಲೆ ನೀನು ಪಡೆದೆ, ತುಮಿ ನಿನ್ನ, ಪರಮ ಪುರುಷಾರ್ಥ ಬದುಕಿನ ಉತ್ಕೃಷ್ಟ ಗುರಿಯನ್ನು, ತೋಮಾರ ನಿಮ್ಮ, ಪ್ರೇಮೇತೆ ದೇವೋತ್ತಮನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳುವ ಮೂಲಕ, ಆಮಿ ನಾನು, ಹೈಲ ಆದೆ, ಕೃತ ಅರ್ಥ ಬಹಳ ಕೃತಾರ್ಥನಾದೆ. ಅನುವಾದ. ಶಿಲಪ್ರಭಾದರಿಗೆ ಜಯವಾಗಲಿ. ನನ್ನ ಪ್ರೀತಿಯ ಮಗುವೆ, ದೇವೋತ್ತಮನನ್ನು ಕುರಿತ ಪ್ರೇಮವನ್ನು ಬೆಳೆಸಿಕೊಳ್ಳುವುದೆನ್ನುವ ಪರಮೋಚ್ಚ ಗುರಿಯನ್ನು ನೀನು ತಲುಪಿದ್ದೀಯೆ ಎನ್ನುವುದು ಬಹಳ ಸಂತೋಷದ ಸಂಗತಿ. ಹೀಗೆ ನೀನು ನನ್ನನ್ನು ಬಹಳ ಸಂತೋಷಪಡಿಸಿದ್ದೀಯೆ. ನಾನು ನಿನಗೆ ಬಹಳ ಕೃತಜ್ಞನಾಗಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಅಪೌರುಷೇಯ ಧರ್ಮಗ್ರಂಥಗಳ ಪ್ರಕಾರ ಗುರುಗಳು ಕೇವಲ ಒಬ್ಬನನ್ನು ಪರಿಪೂರ್ಣ ಶುದ್ಧ ಭಕ್ತನನ್ನಾಗಿ ಪರಿವರ್ತಿಸಿದರೂ ಅವರ ಜೀವನದ ಧ್ಯೇಯವು ಈಡೇರಿದಂತೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಸದಾ ಹೀಗೆ ಹೇಳುತ್ತಿದ್ದರು: ನನಗಿರುವ ಎಲ್ಲಾ ಸೊತ್ತುಗಳು, ದೇವಸ್ಥಾನಗಳು ಮತ್ತು ಮಠಗಳ ಬೆಲೆ ತೆತ್ತಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯನನ್ನಾದರೂ ಪರಿಶುದ್ಧ ಭಕ್ತನನ್ನಾಗಿ ಪರಿವರ್ತಿಸಿದರೆ ನನ್ನ ಅಭಿಯಾನವು ಈಡೇರಿದಂತೆ. ಆದರೆ ಕೃಷ್ಣನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ದೇವೋತ್ತಮನನ್ನು ಕುರಿತ ಪ್ರೇಮವನ್ನು ಬೆಳೆಸಿಕೊಳ್ಳುವುದರ ಬಗೆಗೆ ಇನ್ನೂ ಏನು ಹೇಳೋಣ. ಆದ್ದರಿಂದ
ಚೈತನ್ಯ ಮಹಾಪ್ರಭುಗಳು ಮತ್ತು ಗುರುಗಳ ಅನುಗ್ರಹದಿಂದ ಒಬ್ಬ ಶಿಷ್ಯನು ಪರಿಶುದ್ಧ ಭಕ್ತಿ ಸೇವೆಯ ಮಟ್ಟಕ್ಕೆ ಏರಿದನೆಂದರೆ ಗುರುಗಳಿಗೆ ಬಹಳ ಸಂತೋಷವಾಗುತ್ತದೆ. ಶಿಷ್ಯನು ಹಣವನ್ನು ತಂದರೆ ಗುರುಗಳಿಗೆ ನಿಜವಾಗಿಯೂ ಸಂತೋಷವಾಗುವುದಿಲ್ಲ. ಆದರೆ ಒಬ್ಬ ಶಿಷ್ಯನು ನಿಯಂತ್ರಕ ತತ್ವಗಳನ್ನು ಅನುಸರಿಸುತ್ತಿದ್ದಾನೆ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಿದ್ದಾನೆ ಎಂಬುದನ್ನು ನೋಡಿದಾಗ ಅವರಿಗೆ ಬಹಳ ಸಂತೋಷವಾಗುತ್ತದೆ. ಅಂತಹ ಪ್ರಬುದ್ಧ ಶಿಷ್ಯನ ವಿಷಯದಲ್ಲಿ ಗುರುಗಳಿಗೆ ಕೃತಜ್ಞತಾ ಭಾವ ಮೂಡುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಧನ್ಯವಾದ. ಇಲ್ಲಿ ನನ್ನ ಪ್ರೀತಿಯ ಮಗುವೆ, ದೇವೋತ್ತಮನನ್ನು ಕುರಿತ ಪ್ರೇಮವನ್ನು ಬೆಳೆಸಿಕೊಳ್ಳುವುದೆನ್ನುವ ಪರಮೋಚ್ಚ ಗುರಿಯನ್ನು ನೀನು ತಲುಪಿದೀಯ ಎನ್ನುವುದು ಬಹಳ ಸಂತೋಷದ ಸಂಗತಿ. ಈಗ ನೀನು ನನ್ನನ್ನು ಬಹಳ ಸಂತೋಷಪಡಿಸಿದೀಯಾ. ನಾನು ನಿನಗೆ ಬಹಳ ಕೃತಜ್ಞತನಾಗಿದ್ದೇನೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜೈ. ಅಪೌರುಷೇಯ ಧರ್ಮಗ್ರಂಥಗಳ ಪ್ರಕಾರ ಕೇವಲ ಒಬ್ಬನು ಪರಿಪೂರ್ಣ ಶುದ್ಧ ಭಕ್ತನಾಗಿ ಪರಿವರ್ತಿಸಿದ್ರೂ ಅವರ ಜೀವನದ ಧ್ಯೇಯವು ಈಡೇರಿದಂತೆ. ಅವನು ಪರಿಪೂರ್ಣ ಶುದ್ಧ ಭಕ್ತನಾಗಿ ಪರಿವರ್ತನೆ ಮಾಡಿದರೆ ಅವನ ಆ ಜೀವನದ ಧ್ಯೇಯ ಗುರಿ ಮುಟ್ಟಿದ ಹಾಗೆ. ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಯಾವಾಗಲೂ ಈ ರೀತಿ ಹೇಳ್ತಿದ್ರು, ನನಗಿರುವ ಎಲ್ಲ ಸೊತ್ತುಗಳು ದೇವಸ್ಥಾನಗಳು ಮತ್ತು ಮಠಗಳ ಬೆಲೆ ತೆತ್ತಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯನನ್ನಾದರೂ ಪರಿಶುದ್ಧ ಭಕ್ತನಾಗಿ ಪರಿವರ್ತಿಸಿದರೆ ನನ್ನ ಅಭಿಯಾನ ಅದು ಈಡೇರಿದ ಹಾಗೆ ಅಂತೇಳಿ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಿದ್ರು. ಆದರೆ ಕೃಷ್ಣನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ದೇವೋತ್ತಮ ಪರಮಪುರುಷನ ಕುರಿತ ಆ ಪ್ರೇಮವನ್ನು ಬೆಳೆಸಿಕೊಳ್ಳುವುದರ ಬಗೆಗೆ ಮತ್ತೆ ಇನ್ನು ಏನು ಹೇಳೋದು. ಆದ್ದರಿಂದ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತು ಗುರುಗಳ ಅನುಗ್ರಹದಿಂದ ಒಬ್ಬ ಶಿಷ್ಯನು ಪರಿಶುದ್ಧ ಭಕ್ತಿ ಸೇವೆಯ ಮಟ್ಟಕ್ಕೆ ಏರಿದ ಅಂತ ಹೇಳಿದರೆ ಗುರುಗಳಿಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಶಿಷ್ಯನು ಹಣವನ್ನು ತಂದರೆ ಗುರುಗಳಿಗೆ ನಿಜವಾಗಿ ಕೂಡ ಸಂತೋಷ ಆಗುವುದಿಲ್ಲ. ಆದರೆ ಒಬ್ಬ ಶಿಷ್ಯನು ನಿಯಂತ್ರಕ ತತ್ವಗಳನ್ನು ಅನುಸರಿಸುತ್ತಿದ್ದಾನೆ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾನೆ ಎಂದು ನೋಡಿದಾಗ ಅವರಿಗೆ ಆಗುವ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅಂತಹ ಪ್ರಬುದ್ಧ ಶಿಷ್ಯನ ವಿಷಯದಲ್ಲಿ ಗುರುಗಳಿಗೆ ಕೃತಜ್ಞತಾವಾದ ಭಾವ ಮೂಡುತ್ತದೆ. ಹರೇ ಕೃಷ್ಣ. ಶ್ಲೋಕ 92. ನಾಚಗಾವು ಭಕ್ತ ಸಂಗೀಕರ ಸಂಕೀರ್ತನ, ಕೃಷ್ಣ ನಾಮ ಉಪದೇಶಿತಾರ ಸರ್ವಜನ. ಲಲಿತಾ ಮಾತಾಜಿ. ಎಸ್, ಯಾರು ಓದಿಲ್ಲ ಅವ್ರು ಓದಿ. ಓದ್ಲಾ ಮಾತಾಜಿ? ಓದಿ. ನಾಚಗಾವು ಭಕ್ತ ಸಂಗೀಕರ ಸಂಕೀರ್ತನ, ಕೃಷ್ಣ ನಾಮ ಉಪದೇಶಿ ತಾರ ಸರ್ವಜನ. ನಾಚ ನರ್ತಿಸುತ್ತಾ ಹೋಗುವುದು, ಗಾವು ಹಾಡುವುದು, ಭಕ್ತ ಸಂಘೆ ಭಕ್ತರ ಸಮುದಾಯದಲ್ಲಿ, ಕರ ಮುಂದುವರೆಸು ಸಂಕೀರ್ತನ ಪವಿತ್ರ ನಾಮವನ್ನು ಸಾಮೂಹಿಕವಾಗಿ ಹಾಡುವುದು, ಕೃಷ್ಣ ನಾಮ ಕೃಷ್ಣನ ಪವಿತ್ರ ನಾಮ, ಉಪದೇಶದಿಂದ ತಾರ ಉದ್ಧಾರ ಸರ್ವಜನ ಎಲ್ಲ ಪತಿತಾತ್ಮರನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ ಜಯವಾದ. ನನ್ನ ಪ್ರೀತಿಯ ಕಂದ, ಭಕ್ತರ ಸಂಘದಲ್ಲಿ ನರ್ತನ, ಗಾಯನ ಮತ್ತು ಸಂಕೀರ್ತನೆ ಮಾಡುವುದನ್ನು ಮುಂದುವರೆಸು. ಅಷ್ಟೇಕೆ ಹೊರಗೆ ಹೋಗಿ ಕೃಷ್ಣನಾಮ ಸಂಕೀರ್ತನೆಯ ಮೌಲ್ಯವನ್ನು ಬೋಧಿಸು. ಏಕೆಂದರೆ ಈ ಪ್ರಕ್ರಿಯೆಯಿಂದ ನೀನು ಪತಿತಾತ್ಮರನ್ನೆಲ್ಲ ಉದ್ಧಾರ ಮಾಡುತ್ತೀಯೇ. ಭಾವಾರ್ಥ ಮೇಲೆ ಮಾಡಬೇಕು. ಗುರುಗಳಿಗೆ ಇನ್ನೊಂದು ಮಹದಾಸೆ ಇರುತ್ತದೆ. ಅದೆಂದರೆ ತಮ್ಮ ಶಿಷ್ಯರು ಜಪಿಸುವುದು, ನರ್ತನ ಮಾಡುವುದು ಮತ್ತು ನಿಯಂತ್ರಕ ತತ್ವಗಳನ್ನು ಅನುಸರಿಸಿದರಷ್ಟೇ ಸಾಲದು, ಬೇರೆಯವರ ಉದ್ಧಾರಕ್ಕಾಗಿ ಸಂಕೀರ್ತನ ಆಂದೋಲನವನ್ನು ಪ್ರಚಾರ ಮಾಡಬೇಕು. ಏಕೆಂದರೆ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಸಾಧ್ಯವಾದಷ್ಟು ಪರಿಣಿತನಾಗುವುದಷ್ಟೇ ಅಲ್ಲ, ಬೇರೆಯವರ ಲಾಭಕ್ಕಾಗಿ ಈ ಪಂಥವನ್ನು ಪ್ರಚಾರ ಮಾಡಲೂ ಬೇಕು ಎಂಬ ತತ್ವವನ್ನು ಆಧರಿಸಿ ಕೃಷ್ಣ ಪ್ರಜ್ಞಾ ಆಂದೋಲನವು ನಿಂತಿದೆ. ಹರೇ ಕೃಷ್ಣ ಮಾತಾಜಿ ಕರೆದಿರಾ?
ಶುದ್ಧ ಭಕ್ತರಲ್ಲಿ 2 ವರ್ಗಗಳಿವೆ. ಅವೆಂದರೆ ಗೋಷ್ಠಿ ಆನಂದಿಗಳು ಮತ್ತು ಭಜನಾನಂದಿಗಳು. ಭಕ್ತಿ ಸೇವೆಯನ್ನು ತನ್ನ ಪಾಡಿಗೆ ಕೃಷಿ ಮಾಡಿಕೊಳ್ಳುವುದರಲ್ಲಿ ತೃಪ್ತನಾದವನನ್ನು ಭಜನಾನಂದಿ ಎನ್ನುತ್ತಾರೆ. ಗೋಷ್ಠಿ ಆನಂದಿಯು ತಾನಷ್ಟೇ ಪರಿಪೂರ್ಣನಾಗುವುದರಿಂದ ತೃಪ್ತನಾಗುವುದಿಲ್ಲ. ಬೇರೆಯವರು ಪ್ರಭುವಿನ ಪವಿತ್ರ ನಾಮದ ಪ್ರಯೋಜನವನ್ನು ಪಡೆದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವುದನ್ನು ನೋಡಲು ಅವನು ಬಯಸುತ್ತಾನೆ. ಇದಕ್ಕೆ ಎದ್ದು ಕಾಣುವ ದೃಷ್ಟಾಂತವೆಂದರೆ ಪ್ರಹ್ಲಾದ ಮಹಾರಾಜ. ಪ್ರಭು ನರಸಿಂಹದೇವನು ಅವನಿಗೆ ವರವನ್ನು ನೀಡಿದಾಗ ಪ್ರಹ್ಲಾದ ಮಹಾರಾಜನು ಹೀಗೆ ಹೇಳುತ್ತಾನೆ. ಮೇಲೆ ಮಾಡ್ಬೇಕು. ನೈವೋದ್ವಿಜೆ ಪರದುರತ್ಯಯ ವೈತರಣ್ಯಾಸ್ ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನಚಿತ್ತ ಶೋಚೇ ತಥೋ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಬರಂ ಉದ್ವಹ ಹತೋ ವಿಮೂಢಾನ್. ನನ್ನ ಪ್ರೀತಿಯ ಪ್ರಭುವೆ, ನನಗೆ ಏನೂ ಸಮಸ್ಯೆಗಳಿಲ್ಲ. ನಿನ್ನಿಂದ ನನಗೆ ಏನೂ ವರಬೇಡ. ಏಕೆಂದರೆ ನಿನ್ನ ಪವಿತ್ರ ನಾಮವನ್ನು ಜಪಿಸುವುದರಲ್ಲಿಯೇ ನಾನು ಪೂರ್ಣ ತೃಪ್ತನಾಗಿದ್ದೇನೆ. ಇದು ನನಗೆ ಸಾಕು. ಏಕೆಂದರೆ ಯಾವಾಗ ನಾನು ಜಪಿಸಲಿ ಕೂಡಲೇ ದಿವ್ಯಾನಂದದ ಸಾಗರದಲ್ಲಿ ಮುಳುಗಿ ಹೋಗುತ್ತೇನೆ. ಬೇರೆಯವರಿಗೆ ನಿನ್ನ ಪ್ರೀತಿಯು ಲಭಿಸುತ್ತಿಲ್ಲವಲ್ಲ ಎಂದು ನಾನು ದುಃಖಿತನಾಗಿದ್ದೇನೆ. ಕ್ಷಣಭಂಗುರವಾದ ಐಹಿಕ ಸಂತೋಷಕ್ಕಾಗಿ ಅವರು ಐಹಿಕ ಕಾರ್ಯಗಳಲ್ಲಿ ಕೊಳೆಯುತ್ತಿದ್ದಾರೆ. ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಆಸಕ್ತಿ ಇಲ್ಲದೆ ಇಡೀ ಹಗಲು ಇಡೀ ರಾತ್ರಿ ಕೇವಲ ಇಂದ್ರಿಯ ತುಷ್ಟಿಗಾಗಿ ದುಡಿಯುತ್ತಾ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಾನು ಅವರಿಗೋಸ್ಕರ ಮಾತ್ರ ದುಃಖ ಪಡುತ್ತಿದ್ದೇನೆ. ಅವರನ್ನು ಮಾಯೆಯ ಹಿಡಿತದಿಂದ ಉದ್ಧರಿಸಲು ನಾನಾ ಉಪಾಯಗಳನ್ನು ರೂಪಿಸುತ್ತಿದ್ದೇನೆ. ಭಾಗವತ 7.9.43. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಅನುಭಾಷ್ಯದಲ್ಲಿ ಹೀಗೆ ವಿವರಿಸಿದ್ದಾರೆ. ತನ್ನ ಪ್ರಾಮಾಣಿಕ ಸೇವೆಯಿಂದ ಗುರುಗಳ ಗಮನವನ್ನು ಸೆಳೆದ ವ್ಯಕ್ತಿಯು ತನ್ನಂತೆಯೇ ವಿಕಾಸ ಹೊಂದಿದ ಕೃಷ್ಣ ಪ್ರಜ್ಞಾ ಭಕ್ತರ ಜೊತೆಯಲ್ಲಿ ನರ್ತಿಸಲು ಸಂಕೀರ್ತನೆ ಮಾಡಲು ಬಯಸುತ್ತಾನೆ. ಪ್ರಪಂಚದಾದ್ಯಂತ ಇರುವ ಪತಿತಾತ್ಮರನ್ನು ಉದ್ಧರಿಸಲು ಅಂತಹ ಭಕ್ತನಿಗೆ ಗುರುಗಳು ಅಧಿಕಾರ ಕೊಡುತ್ತಾರೆ. ಪ್ರಗತಿಯನ್ನು ಸಾಧಿಸದವರು ಏಕಾಂತ ಸ್ಥಳದಲ್ಲಿ ಕುಳಿತು ಹರೇ ಕೃಷ್ಣ ಮಂತ್ರ ಜಪವನ್ನು ಮಾಡಲು ಬಯಸುತ್ತಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಭಾಷೆಯಲ್ಲಿ ಹೇಳುವುದಾದರೆ ಅಂತಹ ಚಟುವಟಿಕೆಯು ಒಂದು ಬಗೆಯ ವಂಚನೆ. ಅಂದರೆ ಅವರು ಉನ್ನತ ಹಂತದಲ್ಲಿರುವ ಹರಿದಾಸ ಠಾಕೂರರನ್ನು ಅನುಕರಿಸಲು ಬಯಸುತ್ತಿದ್ದಾರೆ. ಅಂತಹ ಉನ್ನತ ಹಂತದಲ್ಲಿರುವ ಭಕ್ತರನ್ನು ಅನುಕರಿಸಲು ಬಯಸಬಾರದು. ಬದಲಿಗೆ ಪ್ರತಿಯೊಬ್ಬರೂ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಥವನ್ನು ಬೋಧಿಸಲು ಪ್ರಯತ್ನಿಸಬೇಕು. ಹೀಗೆ ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ವಿಯಾಗಬೇಕು. ಬೋಧನೆಯಲ್ಲಿ ಬಹಳ ಪರಿಣಿತರಾಗಿಲ್ಲದವನು ಏಕಾಂತ ಸ್ಥಳದಲ್ಲಿ ಕುಳಿತು ದುಸ್ಸಂಗದಿಂದ ದೂರವಾಗಿ ಜಪ ಮಾಡಬಹುದು. ಆದರೆ ದಿಟವಾಗಿಯೂ ಪ್ರಗತಿಯನ್ನು ಸಾಧಿಸದವನಿಗೆ ಬೋಧಿಸುವುದು ಮತ್ತು ಭಕ್ತಿ ಸೇವೆಯಲ್ಲಿ ನಿರತರಾಗಿಲ್ಲದವರನ್ನು ಭೇಟಿ ಮಾಡುವುದು ಅಪ್ರಯೋಜನಕಾರಿ ಅಲ್ಲ. ಭಕ್ತನು ಅಭಕ್ತನಿಗೆ ತನ್ನ ಸಹವಾಸ ಭಾಗ್ಯವನ್ನು ಕೊಡುತ್ತಾನೆ, ಆದರೆ ಅವನ ದುರ್ನಡತೆಯಿಂದ ಬಾಧಿತನಾಗುವುದಿಲ್ಲ. ಹೀಗೆ ಪರಿಶುದ್ಧ ಭಕ್ತನ ಕಾರ್ಯಗಳಿಂದ ದೇವೋತ್ತಮನ ಪ್ರೇಮದಿಂದ ವಂಚಿತರಾದವರು ಒಂದು ದಿನ ಪ್ರಭುವಿನ ಭಕ್ತರಾಗುವ ಅವಕಾಶವನ್ನು ಪಡೆಯುತ್ತಾರೆ. ಈ ವಿಚಾರವಾಗಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನೈತತ್ ಸಮಾಚರೇಚ್ ಜಾತು ಮನಸಾಪಿ ಹಿ ಅನೀಶ್ವರ 19.33.31 ಎಂದು ಪ್ರಾರಂಭವಾಗುವ ಶ್ರೀಮದ್ ಭಾಗವತದ ಶ್ಲೋಕವನ್ನು ಭಕ್ತಿ ರಸಾಮೃತ ಸಿಂಧುವಿನ ಮುಂದಿನ ಶ್ಲೋಕವನ್ನು 2.255 ಚರ್ಚಿಸುವಂತೆ ಸೂಚಿಸುತ್ತಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯಂಜತಃ ನಿರ್ಬಂಧಃ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯಂ ಉಚ್ಯತೆ. ವ್ಯಕ್ತಿಯು ಮಹಾಪುರುಷರ ಸಹ ಕಾರ್ಯಗಳನ್ನು ಅನುಕರಿಸಬಾರದು. ಪ್ರತಿಯೊಂದನ್ನು ಕೃಷ್ಣನ ಸೇವೆಯ ಸಂಬಂಧವಾಗಿಯೇ ಸ್ವೀಕರಿಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಪುನಃ
ನನ್ನ ಪ್ರೀತಿಯ ಕಂದ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದಕ್ಕೆ. ನನ್ನ ಪ್ರೀತಿಯ ಕಂದ, ಭಕ್ತರ ಸಂಘದಲ್ಲಿ ನರ್ತನ, ಗಾಯನ, ಸಂಕೀರ್ತನೆ ಮಾಡುವುದನ್ನು ಮುಂದುವರಿಸಿಕೊಂಡು ಹೋಗು. ಹಾಗೂ ಅಷ್ಟೇಕೆ ಹೊರಗೆ ಹೋಗಿ ಕೃಷ್ಣನಾಮ ಸಂಕೀರ್ತನೆಯ ಆ ಮೌಲ್ಯವನ್ನು ಬೋಧಿಸು. ಏಕೆಂದರೆ ಈ ಪ್ರಕ್ರಿಯೆಯಿಂದ ನೀನು ಪತಿತಾತ್ಮರನ್ನೆಲ್ಲ ಉದ್ಧಾರ ಮಾಡ್ತೀಯಾ. ಹಾಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಕಿ ಜೈ. ಗುರುಗಳಿಗೆ ಇನ್ನೊಂದು ಆಸೆ, ದೊಡ್ಡ ಆಸೆ ಇರ್ತದೆ. ಅതെಂದರೆ ತಮ್ಮ ಶಿಷ್ಯರು ಜಪಿಸುವುದು, ನರ್ತನ ಮಾಡಬೇಕು, 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಅಷ್ಟೇ ಅಲ್ಲದೆ ಬೇರೆಯವರ ಉದ್ಧಾರಕ್ಕಾಗಿ ಸಂಕೀರ್ತನಾ ಆಂದೋಲನವನ್ನು ಮಾಡಿ ಪ್ರಚಾರ ಮಾಡಬೇಕು. ಏಕೆಂದರೆ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಸಾಧ್ಯವಾದಷ್ಟು ಪರಿಣತನಾಗುವುದಷ್ಟೇ ಅಲ್ಲ, ಬೇರೆಯವರ ಲಾಭಕ್ಕಾಗಿ ಈ ಪಂಥವನ್ನು ಅವನು ಪ್ರಚಾರ ಮಾಡಲೇಬೇಕು ಎಂಬ ತತ್ವವನ್ನು ಆಧರಿಸಿ ಕೃಷ್ಣ ಪ್ರಜ್ಞಾ ಆಂದೋಲನ ಅಲ್ಲಿ ನಿಂತಿದೆ. ಈಗ ಶುದ್ಧ ಭಕ್ತರಲ್ಲಿ ಕೂಡ 2 ವರ್ಗಗಳು. ಅವೆಂದರೆ ಒಂದು ಗೋಷ್ಠಿ ಆನಂದಿಗಳು, ಮತ್ತೊಂದು ಭಜನಾ ಆನಂದಿಗಳು. ಭಕ್ತಿ ಸೇವೆಯನ್ನು ತನ್ನ ಪಾಡಿಗೆ ಕೃಷಿ ಮಾಡಿಕೊಳ್ಳುವುದರಲ್ಲಿ ತೃಪ್ತನಾದವನು ಅವನು ಭಜನಾನಂದಿ. ಹಾಗೆ ಗೋಷ್ಠಿ ಆನಂದಿಯು ತನ್ನಷ್ಟೇ ಪರಿಪೂರ್ಣನಾಗುವುದರಿಂದ ತೃಪ್ತನಾಗುವುದಿಲ್ಲ. ಬೇರೆಯವರು ಪ್ರಭುವಿನ ಆ ಪವಿತ್ರ ನಾಮದ ಪ್ರಯೋಜನವನ್ನು ಪಡೆದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವುದನ್ನು ನೋಡಲಿಕ್ಕೆ ಈ ಗೋಷ್ಠಿ ಆನಂದಿ ಅವರು ಬಯಸ್ತಾರೆ. ಇದಕ್ಕೆ ಎದ್ದು ಕಾಣುವಂತಹ ದೃಷ್ಟಾಂತ ಅಂದರೆ ಪ್ರಹ್ಲಾದ ಮಹಾರಾಜ. ಪ್ರಭು ನರಸಿಂಹದೇವನು ಅವನಿಗೆ ವರವನ್ನು ನೀಡಿದಾಗ ಪ್ರಹ್ಲಾದ ಮಹಾರಾಜ ಈ ರೀತಿ ಹೇಳ್ತಾನೆ: ನೈವೋ ದಿಜೆ ಪರದ್ವರತ್ಯಾಯ ವೈತರಣ್ಯ ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನಚಿತಃ ಸೋಚೇತತೋ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಬರಂ ಉದ್ಭವತೋ ವಿಮೂಢನ್. ಇಲ್ಲಿ ನನ್ನ ಪ್ರೀತಿಯ ಪ್ರಭುವೇ, ನನಗೆ ಏನೂ ಸಮಸ್ಯೆ ಇಲ್ಲ. ಪ್ರಹ್ಲಾದ ಮಹಾರಾಜರು ಹೇಳೋದು, ನಿನ್ನಿಂದ ನನಗೆ ಯಾವ ವರ ಕೂಡ ಬೇಡ. ಏಕೆಂದರೆ ನಿನ್ನ ಪವಿತ್ರ ನಾಮವನ್ನು ಜಪಿಸುವುದರಲ್ಲೇ ನಾನು ಪೂರ್ಣವಾಗಿ ತೃಪ್ತಿಗೊಂಡಿದ್ದೇನೆ, ಸಂತೃಪ್ತನಾಗಿದ್ದೇನೆ. ಇದು ಒಂದು ಇದ್ದರೆ ನನಗೆ ಸಾಕು. ಏಕೆಂದರೆ ಯಾವಾಗ ನಾನು ಜಪಿಸಲಿ ಕೂಡಲೇ ದಿವ್ಯಾನಂದದ ಸಾಗರದಲ್ಲಿ ನಾನು ಮುಳುಗಿ ಹೋಗ್ತೇನೆ. ಬೇರೆಯವರಿಗೆ ನಿನ್ನ ಪ್ರೀತಿ ಲಭಿಸುವುದಿಲ್ಲವಲ್ಲ ಎಂದು ನಾನು ಈಗ ದುಃಖಿತನಾಗಿದ್ದೇನೆ. ಕ್ಷಣಭಂಗುರವಾದ ಈ ಐಹಿಕ ಸಂತೋಷಕ್ಕಾಗಿ ಅವರು ಐಹಿಕ ಕಾರ್ಯಗಳಲ್ಲಿ ಕೊಳೆಯುತ್ತಾ ಇದ್ದಾರೆ. ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಆಸಕ್ತಿ ಇಲ್ಲದೆ ಇಡೀ ಹಗಲು ರಾತ್ರಿ ಅವರು ಕೊಲೆಯುತ್ತಾ ಇದ್ದಾರೆ. ದೇವೋತ್ತಮನನ್ನು ಇಡೀ ರಾತ್ರಿ ಅವರು ಹಗಲು ರಾತ್ರಿ ಕೇವಲ ಇಂದ್ರಿಯ ತೃಷ್ಟಿಗಾಗಿ ದುಡಿಯುತ್ತಾರೆ. ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ನಾನು ಅವರಿಗೋಸ್ಕರ ಮಾತ್ರ ದುಃಖ ಪಡ್ತಾ ಇದ್ದೇನೆ. ಅವರನ್ನು ಈ ಮಾಯೆಯ ಹಿಡಿತದಿಂದ ಉದ್ಧರಿಸಲಿಕ್ಕೋಸ್ಕರ ನಾನಾ ಉಪಾಯಗಳನ್ನು ರೂಪಿಸ್ತಾ ಇದ್ದೇನೆ. ಇದು ಭಾಗವತದ 7ನೇ ಸ್ಕಂದದ 9ನೇ ಅಧ್ಯಾಯದ 43ನೇ ಶ್ಲೋಕದಲ್ಲಿ ಇದೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಅನುಭಾಷ್ಯದಲ್ಲಿ ಅವರು ಈ ರೀತಿ ಹೇಳಿದ್ದಾರೆ: ತನ್ನ ಪ್ರಾಮಾಣಿಕ ಸೇವೆಯಿಂದ ಗುರುಗಳ ಗಮನವನ್ನು ಸೆಳೆದಂತಹ ವ್ಯಕ್ತಿಯು ತನ್ನಂತೆಯೇ ವಿಕಾಸ ಹೊಂದಿದ ಕೃಷ್ಣ ಪ್ರಜ್ಞಾ ಭಕ್ತರ ಜೊತೆಯಲ್ಲಿ ನರ್ತಿಸಲು, ಸಂಕೀರ್ತನೆ ಮಾಡಲಿಕ್ಕೆ ಇಚ್ಛೆ ಬಯಸ್ತಾನೆ. ಅವನು ಪ್ರಪಂಚದಾದ್ಯಂತ ಇರುವ ಪತಿತಾತ್ಮರನ್ನು ಉದ್ಧರಿಸಲು ಅವನು ಅಂತಹ ಭಕ್ತನಿಗೆ ಗುರುಗಳು ಅಧಿಕಾರವನ್ನು ಕೊಡ್ತಾರೆ. ಪ್ರಗತಿಯನ್ನು ಸಾಧಿಸದವರು ಏಕಾಂತ ಸ್ಥಳದಲ್ಲಿ ಕುಳಿತು ಹರೇ ಕೃಷ್ಣ ಮಂತ್ರ ಜಪವನ್ನು ಮಾಡಲು ಇಚ್ಛಿಸ್ತಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಭಾಷೆಯಲ್ಲಿ ಅವರ ರೀತಿಯಲ್ಲಿ ಹೇಳುವುದಾದರೆ ಅಂತಹ ಚಟುವಟಿಕೆ ಒಂದು ಬಗೆಯ ವಂಚನೆ ಅಂತೇಳಿ. ಅಂದರೆ ಅವರು ಉನ್ನತ ಹಂತದಲ್ಲಿ ಇರುವ ಹರಿದಾಸ ಠಾಕೂರರನ್ನು ಅನುಕರಿಸಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದಾರೆ. ಅಂತಹ ಉನ್ನತ ಹಂತದಲ್ಲಿರುವ ಭಕ್ತರನ್ನು ಅನುಕರಿಸಲಿಕ್ಕೆ ಬಯಸಬಾರ್ದು. ಬದಲಿಗೆ ಪ್ರತಿಯೊಬ್ಬರು ಕೂಡ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಪಂಥವನ್ನು ಬೋಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ವಿಯಾಗಬೇಕು. ಬೋಧನೆಯಲ್ಲಿ ಬಹಳ ಪರಿಣತ ಆಗಿಲ್ಲವಾದರೂ ಕೂಡ ಏಕಾಂತ ಸ್ಥಳದಲ್ಲಿ ಕುಳಿತು ದುಸ್ಸಂಗದಿಂದ ದೂರವಾಗಿ
ಜಪವನ್ನು ಮಾಡಬಹುದು. ಆದರೆ ದಿಟ್ಟವಾಗಿಯೂ ಪ್ರಗತಿಯನ್ನು ಸಾಧಿಸಿದವನಿಗೆ ಬೋಧಿಸುವುದು ಮತ್ತು ಭಕ್ತಿ ಸೇವೆಯಲ್ಲಿ ನಿರತರಾಗಿಲ್ಲದವರನ್ನು ಭೇಟಿ ಮಾಡುವುದು ಇದು ಅಪ್ರಯೋಜನಕಾರಿ ಅಲ್ಲ. ನಿಜವಾಗಿ ಕೂಡ ಪ್ರಗತಿಯನ್ನು ಸಾಧಿಸಿದವನಿಗೆ ಬೋಧಿಸುವುದು ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗಿಲ್ಲದವರನ್ನು ಭೇಟಿ ಮಾಡುವುದು ಅದು ಅಪ್ರಯೋಜನಕಾರಿ ಅಲ್ಲ. ಭಕ್ತನು ಅಭಕ್ತನಿಗೆ ತನ್ನ ಸಹವಾಸ ಭಾಗ್ಯವನ್ನು ಕೊಡ್ತಾನೆ, ಆದರೆ ಅವನ ದುರ್ನಡತೆಯಿಂದ ಬಾಧಿತನಾಗುವುದಿಲ್ಲವನು. ಹೀಗೆ ಪರಿಶುದ್ಧ ಭಕ್ತನ ಕಾರ್ಯಗಳಿಂದ ದೇವೋತ್ತಮನ ಪ್ರೇಮದಿಂದ ವಂಚಿತರಾದವರು ಒಂದು ದಿನ ಭಗವಂತ ದೇವೋತ್ತಮ ಪರಮಪುರುಷ ಪ್ರಭುವಿನ ಭಕ್ತರಾಗುವಂತಹ ಅವಕಾಶವನ್ನು ಅವರು ಪಡೆಯುತ್ತಾರೆ. ಈ ವಿಚಾರವಾಗಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನೈತ್ಯಾತ್ ಸಮಾಚರೇ ಚ ಸ್ಯಾತು ಮಾನಸಾಪಿ ಹಿ ಅನೀಶ್ವರ 19.33.31 ಎಂದು ಪ್ರಾರಂಭವಾಗುವಂತಹ ಶ್ರೀಮದ್ ಭಾಗವತದ ಶ್ಲೋಕವನ್ನು ಭಕ್ತಿರಸಾಮೃತ ಸಿಂಧುವಿನ ಮುಂದಿನ ಶ್ಲೋಕವನ್ನು 1.2.2 255 ಚರ್ಚಿಸುವಂತೆ ಸೂಚಿಸ್ತಾರೆ. ಅನಸ್ತಕ್ಷಸ್ಯ ವಿಷಯ ಜ್ಞಾಯದಾರ್ಹಂ ಉಪಯುಂಜತಾಃ ನಿರ್ಬಂಧ ಕೃಷ್ಣ ಸಂಬಂಧೇ ಯುಕ್ತ ವೈರಾಗ್ಯಂ ಉಚ್ಯತೆ. ವ್ಯಕ್ತಿಯು ಮಹಾಪುರುಷರ ಕಾರ್ಯಗಳನ್ನು ಅವರು ಮಾಡಿದಾಗ ಅನುಕರಿಸಬಾರ್ದು. ಪ್ರತಿಯೊಂದನ್ನು ಕೃಷ್ಣನ ಸೇವೆಯ ಸಂಬಂಧವಾಗಿ ಮಾತ್ರ ಸ್ವೀಕರಿಸಬೇಕು. ಹರಿದಾಸ್ ಠಾಕೂರು ಮಾಡಿದರು ಅಂತೇಳಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದನ್ನು ನಾವು ಕೃಷ್ಣನ ಸೇವೆ ಅಂತೇಳಿ ಮಾಡಬೇಕು. ಶ್ಲೋಕ 93. ಈತ ಬಲಿ ಏಕ ಶ್ಲೋಕ ಏಸಿಕ ಇಲ್ಲ ಮೋರೆ ಭಾಗವತೆರ ಸಾರ ಈ ಬಲೆ ವಾರೆ ವಾರೆ. ಯಾರು ಓದಿದ್ರು ಲಾಸ್ಟ್? ಈಗ ಯಾರು ಓದಿದ್ದು? ಇಬ್ಬರು ಓದಿದ್ರು. ಒಂದ್ ನಿಮಿಷ ಇರಿ. ಮಾತಾಜಿ ಯಾರು? ಪಾರ್ವತಮ್ಮ ಮಾತಾಜಿ ಓದಿ. ಪ್ರಭಾವತಿ ಮಾತಾಜಿ ಓದಿದ್ರಲ್ವ ಈಗ? ಪ್ರಭಾವತಿ ಮಾತಾಜಿ ಓದಿ ಆಯ್ತು. ಇಲ್ಲ ಮೋರೆ ಭಾಗವತೇರ ಸಾರ ಏಯಿ ಬಲೆ ವಾರೆ ವಾರೆ. ಏತ ಬಲಿ ಇದನ್ನು ಹೇಳಿ ಏಕೆ ಒಂದು ಶ್ಲೋಕ ಶಿಖಾ ಇಲ್ಲ ಕಲಿಸಿದರು. ಮೋರೆ ನನಗೆ ಭಾಗವತೇರ ಶ್ರೀಮದ್ ಭಾಗವತದ ಸಾರವು ಏಯಿ ಇದು ಆಗಿದೆ. ಬಲೆ ಅವರು ಹೇಳಿದರು. ವಾರೆ ವಾರೆ ಮತ್ತೆ ಮತ್ತೆ ಅನುವಾದ. ಇದನ್ನು ಹೇಳಿ ತನ್ನ ಗುರುಗಳು ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನು ನನಗೆ ಹೇಳಿಕೊಟ್ಟರು. ಅದು ಭಾಗವತದ ಎಲ್ಲ ಬೋಧನೆಗಳ ಸರ್ವಸ್ವ. ಆದ್ದರಿಂದ ಅವರು ಈ ಶ್ಲೋಕವನ್ನು ಮತ್ತೆ ಮತ್ತೆ ಹೇಳಿದರು. ಭಾವಾರ್ಥ: ಶ್ರೀಮದ್ ಭಾಗವತದ ಈ ಶ್ಲೋಕವನ್ನು 11.2.40 ಶ್ರೀ ನಾರದ ಮುನಿಗಳು ಭಾಗವತ ಧರ್ಮವನ್ನು ಬೋಧಿಸಲು ವಸುದೇವನಿಗೆ ಹೇಳಿದರು. ವಸುದೇವನು ಆಗಲೇ ಭಾಗವತ ಧರ್ಮದ ಫಲವನ್ನು ಸಾಧಿಸಿದ್ದ. ಏಕೆಂದರೆ ಪ್ರಭು ಕೃಷ್ಣನು ಅವನ ಮನೆಯಲ್ಲಿ ಪುತ್ರನಾಗಿ ಜನಿಸಿದ್ದ. ಆದರೂ ಬೇರೆಯವರಿಗೆ ಬೋಧಿಸುವ ಸಲುವಾಗಿ ಭಾಗವತ ಧರ್ಮದ ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಭಾಗವತ ಧರ್ಮದ ಪ್ರಕ್ರಿಯೆಯಲ್ಲಿ ದಿವ್ಯ ಜ್ಞಾನವನ್ನು ಪಡೆಯಲು ಶ್ರೀ ನಾರದ ಮುನಿಗಳಿಂದ ಶ್ರವಣ ಮಾಡಲು ವಸುದೇವನು ಬಯಸಿದನು. ಇದು ಮಹಾಭಕ್ತನ ವಿನೀತ ಭಾವ. ಹರೇ ಕೃಷ್ಣ ಮಾತಾಜಿ. ನೋಡಿ, ಮಹಾಭಕ್ತನ ವಿನೀತ ಭಾವ ಹೇಗಿದೆ. ಇಷ್ಟನ್ನು ಹೇಳಿ ನನ್ನ ಗುರುಗಳು ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನು ನನಗೆ ಹೇಳಿಕೊಡ್ತಾರೆ. ಅಲ್ಲಿ ಅದು ಭಾಗವತದ ಎಲ್ಲ ಬೋಧನೆಗಳ ಸರ್ವಸ್ವ ಆಗಿರ್ತದೆ. ಆದ್ದರಿಂದ ಅವರು ಆ ಶ್ಲೋಕವನ್ನು ಮತ್ತೆ ಮತ್ತೆ ಹೇಳ್ತಾರೆ. ಭಾವಾರ್ಥದಲ್ಲಿ ಈ ಶ್ರೀಮದ್ ಭಾಗವತದ ಈ ಶ್ಲೋಕವನ್ನು 11ನೇ ಸ್ಕಂದದ 2ನೇ ಅಧ್ಯಾಯದ 40ನೇ ಶ್ಲೋಕ. ಅದು ಶ್ರೀ ನಾರದ ಮುನಿಗಳು ಭಾಗವತ ಧರ್ಮವನ್ನು ಬೋಧಿಸಲಿಕ್ಕೆ ವಸುದೇವನಿಗೆ ಹೇಳ್ತಾರೆ. ವಸುದೇವ ಅವನು ಆಗಲೇ ಭಾಗವತ ಧರ್ಮದ ಫಲವನ್ನು ಸಾಧಿಸಿ ಆಗಿದ್ದೆ.
ಏಕೆಂದರೆ ಪ್ರಭು ಕೃಷ್ಣನೇ ಅವನ ಮನೆಯಲ್ಲಿ ಪುತ್ರನಾಗಿ ಜನಿಸಿದ್ದ. ಆದರೂ ಬೇರೆಯವರಿಗೆ ಬೋಧಿಸುವ ಸಲುವಾಗಿ ಭಾಗವತ ಧರ್ಮದ ಪ್ರಕ್ರಿಯೆಯಲ್ಲಿ ಅವನ ದಿವ್ಯ ಜ್ಞಾನವನ್ನು ಪಡಿಬೇಕು ಅಂತೇಳಿ ಶ್ರೀ ನಾರದ ಮುನಿಗಳಿಂದ ಕೇಳ್ತಾರೆ. ವಸುದೇವನು ಅವರ ಬಾಯಿಯಿಂದ ನಾರದ ಮುನಿಗಳಿಂದ ಕೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇದು ಈ ರೀತಿ ಮಹಾಭಕ್ತನ ವಿನೀತ ಭಾವ. ಶ್ಲೋಕ 94. ಏವಮೃತ ಸ್ವಪ್ರಿಯ ನಾಮ ಕೀರ್ತ ಜಾತಾನುರಾಗೋ ಋತ ಚಿತ್ತ ಉಚ್ಚೈ ಹಸತಿ ಹತುರುತಿ ತ್ರೌತಿ ಗಾಯತಿ ಉನ್ಮಾದವನ ನೃತ್ಯತಿ ಲೋಕ ಬಾಹ್ಯ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಪದ್ಮ ಮಾತಾಜಿ ಓದಿದಿರಲ್ಲಪ್ಪ ನೀವು. ಇಲ್ಲ ಮಾತಾಜಿ ಓದ್ಲಿಲ್ಲ ಇವತ್ತು. ಇವತ್ತಲ್ಲ ಮಾತಾಜಿ. ಮಾತಾಜಿ ಉಮಾದೇವಿ ಓದ್ತೀನಿ. ಉಮಾದೇವಿ ಓದಿ. ಫಸ್ಟ್ ಓದ್ದೇ ಇರೋರು ಓದ್ಲಿ, ಆಮೇಲೆ ಓದ್ಸೋಣ. ಸಿಕ್ಕಿಲ್ಲ, ಇವತ್ತು ಓದ್ತೀನಿ. ಓದಿ ಆಮೇಲೆ ಓದ್ತೀನಿ. ಉಚ್ಚೆ ಹಸತಿ ಆತೋ ರೋದಿತ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ ಲೋಕ ಬಾಹ್ಯೆ. ಏವಂ ವ್ರತಃ ವ್ಯಕ್ತಿಯು ವ್ರತನಿಷ್ಠೆಯಾಗಿ ಸಂಕೀರ್ತನೆಯ ಮತ್ತು ನರ್ತನದಲ್ಲಿ ಮಗ್ನನಾದಾಗ ಸ್ವತಃ ಬಹಳ ಪ್ರಿಯವಾದ ನಾಮ, ಪವಿತ್ರ ನಾಮ ಕೀರ್ತಿಸುವುದರಿಂದ ಜಾತ ಈ ರೀತಿಯಾಗಿ ಬೆಳೆಯುತ್ತದೆ. ಅನುರಾಗ ಒಲವು, ಧೃತ ಚಿತ್ತ ಬಹಳ ಕಾತರದಿಂದ, ಉಚ್ಚೇಹೆ ಗಟ್ಟಿಯಾಗಿ, ಅಸತಿ ನಗುತ್ತಾನೆ, ಅಥೋ ಅಲ್ಲದೆ ರೋದಿತ ಅಳುತ್ತಾನೆ, ರೌತಿ ವ್ಯಾಘ್ರನಾಗುತ್ತಾನೆ, ಗಾಯತಿ ಹಾಡುತ್ತಾನೆ, ಉನ್ಮಾದವತ್ ಹುಚ್ಚನಂತೆ ನೃತ್ಯತಿ ನರ್ತಿಸುತ್ತಾನೆ, ಲೋಕಬಾಹ್ಯ ಹೊರಗಿನವರನ್ನು ಲಕ್ಷಿಸದೆ. ಅನುವಾದ: ಒಬ್ಬ ವ್ಯಕ್ತಿಯು ದೃಢದಲ್ಲಿಯೂ ಪ್ರಗತಿಯನ್ನು ಸಾಧಿಸಿದ್ದು ತನಗೆ ಅತ್ಯಂತ ಪ್ರಿಯವಾದ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಲ್ಲೇ ಸಂತೋಷವನ್ನು ಪಡೆಯುತ್ತಾನೆ. ಅವನು ಪ್ರಕ್ಷುಬ್ಧಗೊಂಡ ಗಟ್ಟಿಯಾಗಿ ಪವಿತ್ರ ನಾಮವನ್ನು ಆಡುತ್ತಾನೆ, ಅಲ್ಲದೆ ಅವನು ನಗುತ್ತಾನೆ, ಅಳುತ್ತಾನೆ. ಮಾತಾಜಿ ಮೇಲ್ ಮಾಡಬೇಕು. ಶೋಭೆಗೊಳ್ಳುತ್ತಾನೆ. ಮಾತಾಜಿ ಮೇಲ್ ಮಾಡಿ. ಮಾತಾಜಿ ಮಾಡಿದೆ. ಹುಚ್ಚನಂತೆ ಅನುವಾದ ಅಷ್ಟೇ ಇರೋದು. ಸಂಗೀತನ ಮಾಡುತ್ತಾನೆ, ಬೇರೆಯವನ್ನು ಲಕ್ಷಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಲಾಸ್ಟ್ ಲೈನ್ ಬಂದಿತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಕೆ, ಸರಿ. ಬಂದಿಲ್ಲವ ಎಲ್ಲರಿಗೆ ಸ್ಕ್ರೀನ್? ಇಲ್ಲ, ಬಂದಿದೆ. ಈಗ ಬಂತು ಮಾತಾಜಿ, ಅವಾಗ್ಲೇ ಇತ್ತಿಲ್ಲ. ಲಾಸ್ಟ್ ಲೈನ್ ಮಾತ್ರ ಸ್ಲೋ ಇದು. ಅನುವಾದ ಶ್ರೀಲ ಪ್ರಭುಪಾದ ಕಿ ಜೈ. ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಕೂಡ ಪ್ರಗತಿಯನ್ನು ಸಾಧಿಸಿದ್ದು ತನಗೆ ಅತ್ಯಂತ ಪ್ರಿಯವಾದ ಆ ಭಗವಂತನ ಆ ಪವಿತ್ರ ನಾಮವನ್ನು ಜಪಿಸುವುದರಲ್ಲಿ ನಿಜವಾಗಿಯೂ ಕೂಡ ಅವನ ಸಂತೋಷವನ್ನು ಪಡೆಯುತ್ತಿದ್ದರೆ ಅವನು ಪ್ರಕ್ಷುಬ್ಧಗೊಂಡು ಗಟ್ಟಿಯಾಗಿ ಪವಿತ್ರ ನಾಮವನ್ನು ಹಾಡ್ತಾನೆ, ಅಲ್ಲದೆ ಅವನು ನಗ್ತಾನೆ, ಅಳ್ತಾನೆ, ಶೋಭೆಗೊಳಗಾಗ್ತಾನೆ, ಹುಚ್ಚನಂತೆ ಸಂಕೀರ್ತನೆ ಮಾಡ್ತಾನೆ, ಬೇರೆಯವರನ್ನು ಯಾರನ್ನು ಕೂಡ ಅವನು ಲಕ್ಷಿಸುವುದಿಲ್ಲ. 95-96. ಏತಾಂಜರವ್ಯಾಕಿ ಆಮಿ ದೃಢ ವಿಶ್ವಾಸಧರಿ ನಿರಂತರ ಕೃಷ್ಣ ನಾಮ ಸಂಕೀರ್ತನ ಕರಿ ಸೇಯಿ ಕೃಷ್ಣ ನಾಮ ಕಚು गावो आया नाचाया गाही नाची नहीं आमी अपना इच्छाया. ಹರೇ ಕೃಷ್ಣ. ಯಾರು? ರಾಧೇಶ್ಯಾಮ್ ಅಂತ ಹಾಕಿದ್ದಾರೆ. ಓದ್ಲ ಮಾತಾಜಿ. ಮಾತಾಜಿ ನಿಮ್ ಟರ್ನ್ ಆಗಿದೆ. ಮಾತಾಜಿ ನಿಮ್ ಟರ್ನ್ ಬಂದ. ರಾಧೇಶ್ಯಾಮ್ ಯಾರು? ಪೂಜಾರಿ ಲಲಿತಾ ಅವ್ರು ಓದಿದ್ದಾರೆ. ಎಲ್ಲರದು ಆಗಿದೆ. ಹಂಗಾರೆ ಫಸ್ಟ್ ಇಂದ ಹೇಳ್ಬೇಕು. ಶಕುಂತಲಾ ಮಾತಾಜಿ ನಾನು ಓದ್ಲಿಲ್ಲ ಮಾತಾಜಿ. ನಂಗೆ 3-4 ಸಲ ಸಿಕ್ಕೇ ಇಲ್ವಲ್ಲ ಮಾತಾಜಿ. ಸೋಮವಾರದಿಂದ ಒಬ್ಬೊಬ್ಬರೇ ಓದಿಸ್ತಾ ಇದೀವಿ. ಈ ಸಲ ನಂಗೆ ಸಿಕ್ಕೇ ಇಲ್ಲ ಮಾತಾಜಿ. ಸೋಮವಾರದಿಂದ ಭಾವಾರ್ಥಗಳು ದೊಡ್ಡದು, ಅದರಿಂದ ಸರಿ ಕಮ್ಮಿ ಶ್ಲೋಕಗಳಾಗಿವೆ ಅಷ್ಟೇ. ಇರ್ಲಿ ಬಿಡಿ ಮಾತಾಜಿ. ಓದಿ. ನೀವು ಓದೇ ಇಲ್ಲ ಅಂತ ಅಷ್ಟು ಆರ್ಗ್ಯುಮೆಂಟ್. ನಾನ್ ಕರ್ದಿದ್ದೀನಿ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಅಲ್ಲ ಅವಾಗ್ಲೇ ಇಲ್ಲ ಆಚೆ ಹೋಗ್ದೆ ಅನ್ಸುತ್ತೆ. ಇಟ್ಟೆ ನೋಡ್ತಾ ಕೇಳಿಸ್ಕೊಂತಾ ಇದ್ದೆ.
ಯಾರೋ ಬಂದ್ರು ಅಂತ ಆಚೆ ಇವತ್ತಿಂದಲ್ಲ ಹೋದೆ. ಮಾತಾಜಿ, ವಾರದಿಂದ ಓದಿಸ್ಕೊಂಡ್ ಬರ್ತಾ ಇಲ್ಲ ಇದ್ದೀನಿ. ಸೋಮವಾರದ ಸಿಕ್ಲಿಲ್ಲ ಮಾತಾಜಿ ನನ್ಗೆ. ಇರ್ಲಿ ಬಿಡಿ, ಓದಿದ್ದೀರಾ? ನಾನೇ ಕಳ್ಸಿದ್ದೀನಿ. ಓದಿದ್ದೀರಾ? ಓದಿ ಇರ್ಲಿ ಬಿಡಿ ಮಾತಾಜಿ. ಓದಿ ಓದಿ. ಯಾರು ಹೇಳಿದ್ರಲ್ಲ ಓದಿ ಕೃಷ್ಣ ಮಾತಾಜಿ. ಕೃಷ್ಣ ಏ ತಾಜ್ರೆ ವಾಕ್ಯ ಅಮಿ ದೃಢ ವಿಶ್ವಾಸ ಎಲ್ಲಾರ್ದು ಧರಿ ಆಗಿದೆ ಮಾತಾಜಿ. ಫಸ್ಟ್ ನಿರಂತರ ಶುರು ಕೃಷ್ಣ ಮಾಡಿ. ನಾಮ ಸಂಕೀರ್ತನ ಕರಿ ಶ್ರೇಯೇ ಕೃಷ್ಣ ನಾಮ ಕಬು ಕಾಯ ಓ ಯಾಯ ನಾಚಾಯ ಗಾಹಿ ನಾಚಿ ನಾಹಿ ಅಮಿ ಅಪನ ಇಚ್ಛಾಯ. ಇದು ತಾಜ್ರ ಅವರ ನನ್ನ ಗುರುಗಳ ವಾಕ್ಯ ನುಡಿಗಳಲ್ಲಿ ಅಮಿ ನಾನು ದೃಢ ವಿಶ್ವಾಸ ಧರಿ ಅವಲಂಬಿಸಿ ನಿರಂತರ ಯಾವಾಗಲೂ ಕೃಷ್ಣನಾಮ ಪ್ರಭು ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಕರಿ ಮುಂದುವರಿಸು ಸೇಯಿ ಅದು ಕೃಷ್ಣನಾಮ ಪ್ರಭು ಕೃಷ್ಣನ ಪವಿತ್ರ ನಾಮ ಕಬು ಕೆಲವು ಸಲ ಓ ಯಾಯ ನಾನು ಹಾಡುವಂತೆ ಮಾಡುತ್ತದೆ, ನಾಚಾಯ ನಾನು ನರ್ತಿಸುವಂತೆ ಮಾಡುತ್ತದೆ, ಗಾಯನದಿಂದ ನಾಚಿ ನರ್ತನದಿಂದ, ನಾಹಿ ಇಲ್ಲ, ಅಮಿ ನಾನು, ಅಪನ ಸ್ವಂತ, ಇಚ್ಛಾಯ ಇಚ್ಛೆ. ಹರೇ ಕೃಷ್ಣ ಮಾತಾಜಿ. ಅನುವಾದ ಭಾವಾರ್ಥ ಸ್ವಲ್ಪ ಭಾವಾರ್ಥ ಓದಿ ಅನುವಾದ. ಸರಿ. ಅನುವಾದ: ನನ್ನ ಗುರುಗಳ ಈ ನುಡಿಗಳಲ್ಲಿ ನನಗೆ ದೃಢವಾದ ವಿಶ್ವಾಸವಿದೆ. ಆದ್ದರಿಂದ ನಾನು ಏಕಾಂಗಿಯಾಗಿ ಮತ್ತು ಭಕ್ತರ ಸಂಘದಲ್ಲಿ ಸದಾ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುತ್ತೇನೆ. ಪ್ರಭು ಕೃಷ್ಣನ ಈ ಪವಿತ್ರ ನಾಮವು ಕೆಲವು ಸಲ ನನ್ನನ್ನು ಆಡುವಂತೆ ನರ್ತಿಸುವಂತೆ ಮಾಡುತ್ತದೆ. ಆದ್ದರಿಂದ ನಾನು ಆಡುತ್ತೇನೆ ಮತ್ತು ನರ್ತಿಸುತ್ತೇನೆ. ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೇನೆ ಎಂದು ದಯವಿಟ್ಟು ಭಾವಿಸಬೇಡಿ. ನಾನು ನನ್ನ ಅರಿವಿಲ್ಲದೆಯೇ ಹಾಗೆ ಮಾಡುತ್ತೇನೆ. ಭಾವಾರ್ಥ: ಗುರುವಿನ ನುಡಿಗಳಲ್ಲಿ ನಂಬಿಕೆ ಇಡಲು ಸಾಧ್ಯವಿಲ್ಲದವನು ಸ್ವತಂತ್ರವಾಗಿ ವರ್ತಿಸುತ್ತಾನೆ. ಅವನಿಗೆ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವ ಅಧಿಕಾರ ಎಂದೂ ಪ್ರಾಪ್ತವಾಗುವುದಿಲ್ಲ. ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ ಇದನ್ನು ಹೇಳಲಾಗಿದೆ. ಯಸ್ಯ ದೇವೇ ಪರ ಭಕ್ತಿರ್ ಯಥಾ ದೇವೇ ತಥಾ ಗೌರವ್ ತತ್ಸೈತೆ ಕಥಿತಾ ಹಿ ಅರ್ಥ ಪ್ರಕಾಶಂತೆ ಮಹಾತ್ಮನಃ. ಸಾಕ ಮಾತಾಜಿ? ಲಲಿತಾ ಮಾತಾಜಿ. ಸಾಕು ಮಾತಾಜಿ. ನೀವು ಡೇಟ್ ಸರಿ ಬರ್ದಿಟ್ಕೊಳ್ಳಿ ಮಾತಾಜಿ. ಇವತ್ತು ಓದಿದ್ದೀರಾ? ಹರೇ ಕೃಷ್ಣ. ಕರೆಕ್ಟ್. ಸರಿ ಮಾತಾಜಿ. ನೀವು ಓದೋದ್ರಲ್ಲಿ ಡೇಟ್ ಬರ್ದಿಟ್ಕೊಳ್ಳಿ. ಯಾಕೆಂದ್ರೆ ನಾನು ಎಲ್ರಿಗೂ ಮುಗಿಸಿದ್ದೀನಿ. ಓದಿಲ್ಲ. 2 ವೀಣಾ ಮಾತಾಜಿ ಓದಿ. ಪರಮ ಪ್ರಭು ಮತ್ತು ಗುರುವಿನ ವಿಷಯದಲ್ಲಿ ಸಂಪೂರ್ಣವಾದ ಶ್ರದ್ಧೆ ಇರುವ ಮಹಾತ್ಮರಿಗೆ ವೈದಿಕ ಜ್ಞಾನದ ಅಂತರಾರ್ಥಗಳು ತಾನಾಗಿಯೇ ಪ್ರಕಾಶಗೊಳ್ಳುತ್ತವೆ. ಈ ವೈದಿಕ ಕಟ್ಟಳೆಯು ಬಹಳ ಮುಖ್ಯವಾದುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ನಡವಳಿಕೆಗಳಿಂದ ಈ ಕಟ್ಟಳೆಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರಸ್ತುತ ಕೃಷ್ಣ ಪ್ರಜ್ಞಾ ಆಂದೋಲನವು ಹೇಗೆ ನಮ್ಮ ಗುರುಗಳ ನುಡಿಯಲ್ಲಿ ನಂಬಿಕೆ ಇಟ್ಟು ಪ್ರಾರಂಭವಾಯಿತೋ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಆಂದೋಲನವನ್ನು ಪ್ರಸ್ತುತಪಡಿಸಿದರು. ನಮ್ಮ ಗುರುಗಳು ಪ್ರಚಾರ ಮಾಡಬೇಕೆಂದು ಇಚ್ಛಿಸಿದರೂ ನಾವು ಅವರ ಮಾತುಗಳಲ್ಲಿ ನಂಬಿಕೆ ಇಟ್ಟೆವು. ಹೇಗೋ ಅದನ್ನು ಈಡೇರಿಸಲು ಪ್ರಯತ್ನಿಸಿದೆವು. ಈಗ ಈ ಆಂದೋಲನವು ಜಗತ್ತಿನಾದ್ಯಂತ ಯಶಸ್ವಿಯಾಗಿದೆ. ಆದ್ದರಿಂದ ಗುರುಗಳು ಮತ್ತು ದೇವೋತ್ತಮ ಪರಮ ಪುರುಷನ ನುಡಿಗಳಲ್ಲಿ ಶ್ರದ್ಧೆಯನ್ನು ನೀಡುವುದೇ ಯಶಸ್ಸಿನ ರಹಸ್ಯ. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಂದೂ ತಮ್ಮ ಗುರುಗಳ ಅನುಜ್ಞೆಗಳನ್ನು ಉಲ್ಲಂಘಿಸಲಿಲ್ಲ. ಸಂಕೀರ್ತನ ಆಂದೋಲನದ ಪ್ರಚಾರವನ್ನು ನಿಲ್ಲಿಸಲಿಲ್ಲ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ತಮ್ಮ ಅವಸಾನ ಕಾಲದಲ್ಲಿ ಚೈತನ್ಯ ಮಹಾಪ್ರಭುಗಳ ಅಭಿಯಾನವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ತಮ್ಮ ಶಿಷ್ಯರೆಲ್ಲ ಒಂದಾಗಿ ಕೆಲಸ ಮಾಡಬೇಕೆಂದು ಆಜ್ಞಾಪಿಸಿದರು. ಆದರೆ ಮುಂದೆ ಸ್ವಾರ್ಥಿಗಳಾದ ಕೆಲವು ಮೂರ್ಖ ಶಿಷ್ಯರು ಅವರ ಆದೇಶಕ್ಕೆ ಅವಿಧೇಯರಾಗಿ ನಡೆದುಕೊಂಡರು.
ಅವಿಧೇಯರಾಗಿ ನಡೆದುಕೊಂಡರು. ಅವರಲ್ಲಿ ಪ್ರತಿಯೊಬ್ಬರೂ ಅಭಿಯಾನದ ನೇತೃತ್ವ ವಹಿಸಬೇಕೆಂದು ಬಯಸಿದರೂ ತಮ್ಮ ಗುರುಗಳ ಆದೇಶವನ್ನು ನಿರ್ಲಕ್ಷಿಸಿ ಅವರು ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡಿದರು. ಇದರಿಂದ ಇಡೀ ಅಭಿಯಾನವೇ ವಿಫಲವಾಯಿತು. ಇಂದು ನಮಗೆ ಹೆಮ್ಮೆ ತರುವಂತಹ ವಿಷಯವಲ್ಲ, ಆದರೆ ಸತ್ಯವನ್ನು ವಿವರಿಸಲೇಬೇಕಲ್ಲ. ನಾವು ನಮ್ಮ ಗುರುಗಳ ಮಾತಿನಲ್ಲಿ ನಂಬಿಕೆ ಇಟ್ಟು ವಿನೀತರಾಗಿ ಸಹಾಯಕರಾಗಿ ಕಾರ್ಯ ಪ್ರಾರಂಭಿಸಿದೆವು. ಆದರೆ ಪರಮ ಆಚಾರ್ಯರ ಆದೇಶದ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಈ ಆಂದೋಲನವು ಯಶಸ್ವಿಯಾಯಿತು. ಇನ್ನೊಂದು ಸಂಗತಿಯನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಮಾಡಿದಾಗ ಮತ್ತು ನರ್ತಿಸಿದಾಗ ಆಧ್ಯಾತ್ಮಿಕ ಲೋಕದ ಆಹ್ಲಾದಿನಿ ಶಕ್ತಿಯ ಪ್ರಭಾವದಿಂದ ಹೀಗೆ ಮಾಡಿದರು. ಪ್ರಭುವಿನ ಪವಿತ್ರ ನಾಮವು ಕೇವಲ ಒಂದು ಐಕ ನಾದ ಕಂಪನ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಎಂದೂ ಪರಿಗಣಿಸಲಿಲ್ಲ. ಯಾವ ಪರಿಶುದ್ಧ ಭಕ್ತನೂ ಹರೇ ಕೃಷ್ಣ ಮಂತ್ರ ಸಂಕೀರ್ತನೆಯು ಐಕ ಸಂಗೀತದ ಅಭಿವ್ಯಕ್ತಿ ಎಂದು ತಪ್ಪು ತಿಳಿದುಕೊಂಡಿಲ್ಲ. ಬದಲಿಗೆ ಅವರು ನಾವು ಹೇಗೆ ಪವಿತ್ರ ನಾಮದ ದಾಸರಾಗಬಹುದು ಎಂದು ಬೋಧಿಸಿದರು. ಯಶಸ್ವಿನ ರಹಸ್ಯವನ್ನು ತಿಳಿಯದೆ ಒಬ್ಬ ವ್ಯಕ್ತಿಯು ಕೇವಲ ಪ್ರದರ್ಶನಕ್ಕಾಗಿ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡಿದರೆ ಅವನ ಪಿತ್ತ ರಸದ ಉತ್ಪತ್ತಿಯು ಹೆಚ್ಚಾದೀತು ಅಷ್ಟೇ. ಅವನು ಪವಿತ್ರ ನಾಮದ ಸಂಕೀರ್ತನೆಯಲ್ಲಿ ಎಂದಿಗೂ ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ. ಇವುಗಳು ತಮ್ಮನ್ನು ಕುರಿತು ಹೀಗೆ ಹೇಳಿಕೊಂಡರು: ನಾನು ಮಹಾ ಮೂರ್ಖ, ಸರಿ ತಪ್ಪುಗಳ ಅರಿವು ನನಗಿಲ್ಲ. ವೇದಾಂತ ಸೂತ್ರದ ನಿಜವಾದ ಅರ್ಥಗಳು ತಿಳಿದುಕೊಳ್ಳಲು ನಾನು ಎಂದಿಗೂ ಶಂಕರ ಸಂಪ್ರದಾಯ ಅಥವಾ ಮಾಯಾವಾದಿ ಸನ್ಯಾಸಿಗಳ ವಿವರಣೆಯನ್ನು ಅನುಸರಿಸಲಿಲ್ಲ. ಮಾಯಾವಾದಿ ದಾರ್ಶನಿಕ ಆರ್ಥಿಕವಾದವನ್ನು ವಾದಗಳನ್ನು ಕುರಿತು ನನಗೆ ಬಹಳ ಭಯ. ಆದ್ದರಿಂದ ವೇದಾಂತ ಸೂತ್ರವನ್ನು ಕುರಿತು ಅವರ ವಿವರಣೆಗಳಿಗೆ ನನ್ನನ್ನು ಪ್ರಮಾಣವಿಲ್ಲ. ಕೇವಲ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವುದರಿಂದ ಐಕ ಜಗತ್ತಿನ ಎಲ್ಲಾ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಬಹುದು ಎಂದು ನಾನು ದೃಢವಾಗಿ ನಂಬಿದ್ದೇನೆ. ಕೇವಲ ಪ್ರಭುವಿನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆಯಬಹುದು ಎಂದು ನಾನು ನಂಬಿದ್ದೇನೆ. ಜಗಳ ಮತ್ತು ಭಿನ್ನಾಭಿಪ್ರಾಯದ ಈ ಯುಗದಲ್ಲಿ ಐಕ ಹಿತಗಳಿಕೆಯಿಂದ ಬಿಡುಗಡೆ ಹೊಂದಬೇಕಾದರೆ ಪವಿತ್ರ ನಾಮಗಳ ಸಂಕೀರ್ತನೆಯೊಂದೇ ಮಾರ್ಗ. ಚೈತನ್ಯ ಮಹಾಪ್ರಭುಗಳು ಮುಂದುವರೆಸಿದರು: ಪವಿತ್ರ ನಾಮವನ್ನು ಜಪಿಸುತ್ತಾ ನಾನು ಬಹುತೇಕ ಹುಚ್ಚನಾಗಿ ಬಿಡುತ್ತೇನೆ. ಆದರೆ ನನ್ನ ಗುರುಗಳ ಬಳಿ ಪ್ರಶ್ನಿಸಿದ ನಂತರ ನಾನು ಈ ನಿರ್ಣಯಕ್ಕೆ ಬಂದೆ: ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುವುದಕ್ಕೆ ಕಷ್ಟಪಡುವುದಕ್ಕಿಂತ ವ್ಯಕ್ತಿಯು ಹೀಗಾದರೂ ಮಾಡಿ ದೇವೋತ್ತಮನ ಬಗೆಗೆ ದಿವ್ಯ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಅದು ಜೀವದ ಅತ್ಯುತ್ತಮ ಯಶಸ್ಸು. ದೇವೋತ್ತಮನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಂಡವನು ಸಹಜವಾಗಿ ಸಂಕೀರ್ತನೆ ಮಾಡುತ್ತಾನೆ, ನರ್ತಿಸುತ್ತಾನೆ. ಜನರು ಏನೆಂದುಕೊಳ್ಳುತ್ತಾರೆ ಎನ್ನುವುದನ್ನು ಲಕ್ಷಿಸುವುದಿಲ್ಲ. ಜೀವನದ ಈ ಹಂತವನ್ನು ಭಾಗವತ ಜೀವನ ಅಥವಾ ಭಕ್ತನ ಜೀವನ ಎಂದು ಕರೆಯುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು: ಕೃತಕವಾಗಿ ಪ್ರದರ್ಶನ ಕೊಡಲು ನಾನು ಎಂದೂ ಸಂಕೀರ್ತನೆ ಮಾಡಿಲ್ಲ, ನರ್ತಿಸಿಲ್ಲ. ನನ್ನ ಗುರುಗಳ ಮಾತಿನಲ್ಲಿ ನನಗೆ ದೃಢ ವಿಶ್ವಾಸ ಇರುವುದರಿಂದ ನಾನು ಸಂಕೀರ್ತನೆ ಮಾಡುತ್ತೇನೆ, ನರ್ತಿಸುತ್ತೇನೆ. ಮಾಯಾವಾದಿ ದಾರ್ಶನಿಕರು ಈ ಸಂಕೀರ್ತನೆ ಮತ್ತು ನರ್ತವನ್ನು ಇಷ್ಟಪಡುವುದಿಲ್ಲವಾದರೂ ಗುರುಗಳ ಮಾತಿಗೆ ಬಲದ ಮೇಲೆ ನಾನು ಇದನ್ನು ನಡೆಸುತ್ತೇನೆ. ಆದ್ದರಿಂದ ಸಂಕೀರ್ತನೆ ಮತ್ತು ನರ್ತನ ಮಾಡಿದ್ದಕ್ಕೆ ನನಗೆ ಹೆಗ್ಗಳಿಕೆ
ಸಲ್ಲಬೇಕಾಗಿಲ್ಲ. ಏಕೆಂದರೆ ಅವನು ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ತನ್ನಷ್ಟಕ್ಕೆ ತಾನೇ ಮಾಡುತ್ತಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಇದು ಈ ಶ್ಲೋಕ 95 ಮತ್ತು 96. ನನ್ನ ಗುರುಗಳ ಆ ನುಡಿಗಳಲ್ಲಿ ನನಗೆ ದೃಢವಾದ ವಿಶ್ವಾಸವಿದೆ. ಆದ್ದರಿಂದ ನಾನು ಏಕಾಂಗಿಯಾಗಿ ಮತ್ತು ಭಕ್ತರ ಸಂಘದಲ್ಲಿ ಯಾವಾಗಲೂ ಪ್ರಭುವಿನ ನಾಮವನ್ನು ಸಂಕೀರ್ತನೆ ಮಾಡ್ತೇನೆ. ಪ್ರಭು ಕೃಷ್ಣನ ಆ ಪವಿತ್ರ ನಾಮವು ಕೆಲವು ಸಲ ನನ್ನನ್ನು ಹಾಡುವಂತೆ ಕುಣಿಯುವಂತೆ ಮಾಡ್ತದೆ. ಆದ್ದರಿಂದ ನಾನು ಹಾಡ್ತೇನೆ, ಕುಣಿತೇನೆ. ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತೇನೆ ಎಂದು ದಯವಿಟ್ಟು ನೀವು ಭಾವಿಸಬೇಡಿ. ನಾನು ನನ್ನ ಅರಿವಿಲ್ಲದೆಯೇ ಹಾಗೆ ಮಾಡ್ತೇನೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಗುರುವಿನ ನುಡಿಗಳಲ್ಲಿ ನಂಬಿಕೆ ಇಡಲು ಸಾಧ್ಯವಿಲ್ಲದವರು ಸ್ವತಂತ್ರವಾಗಿ ವರ್ತಿಸ್ತಾರೆ. ನಂಬಿಕೆ ಇಡ್ಲಿಕ್ಕೆ ಸಾಧ್ಯವಿಲ್ಲದವರು ಅವರಿಗೆ ಮನಸ್ಸು ಹೇಗೆ ಬೇಕೋ ಹಾಗೆ ವರ್ತಿಸ್ತಾರೆ. ಅವನಿಗೆ ಪ್ರಭುವಿನ ಈ ಪವಿತ್ರ ನಾಮದ ಬಗ್ಗೆ ಆ ಸಂಕೀರ್ತನೆ ಮಾಡುವ ಅಧಿಕಾರ ಎಂದು ಕೂಡ ಸಿಗುವುದಿಲ್ಲ, ಪ್ರಾಪ್ತವಾಗುವುದಿಲ್ಲ. ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ತು ಈ ಥರ ಹೇಳಿದೆ. ಯಸ್ಯ ದೇವಿ ಪರಭಕ್ತಿ ಯಥಾ ದೇವೇ ತಥಾ ಗುರವ್ ತಸ್ಸೈತ್ಯ ಕಥಿತಾ ಹಿ ಅರ್ಥ ಪ್ರಕರ್ಷಂತೆ ಮಹಾತ್ಮನಃ. ಪರಮ ಪ್ರಭು ಮತ್ತು ಗುರುವಿನ ವಿಷಯದಲ್ಲಿ ಸಂಪೂರ್ಣವಾದ ಶ್ರದ್ಧೆ ಇರುವಂತಹ ಮಹಾತ್ಮನಿಗೆ ವೈದಿಕ ಜ್ಞಾನದ ಅಂತರಾರ್ಥಗಳು, ಒಳಗಿನ ಅರ್ಥಗಳು ತಾನಾಗಿಯೇ ಪ್ರಕಾಶಗೊಳ್ಳುತ್ತದೆ. ಈ ವೈದಿಕ ಕಟ್ಟಳೆಯು ಬಹಳ ಮುಖ್ಯವಾದದ್ದು. ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕವಾದ ನಡವಳಿಕೆಯಿಂದ ಈ ಕಟ್ಟಳೆಗೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರಸ್ತುತ ಕೃಷ್ಣ ಪ್ರಜ್ಞಾ ಆಂದೋಲನವು ಹೇಗೆ ನಮ್ಮ ಗುರುಗಳ ನುಡಿಯಲ್ಲಿ ನಂಬಿಕೆ ಇಟ್ಟು ಪ್ರಾರಂಭವಾಯಿತು, ಹಾಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಸಂಕೀರ್ತನ ಆಂದೋಲನವನ್ನು ಅವರು ಪ್ರಸ್ತುತಪಡಿಸಿದ್ರು. ನಮ್ಮ ಗುರುಗಳು ಪ್ರಚಾರ ಮಾಡಬೇಕು ಅಂತೇಳಿ ಇಚ್ಛೆ ಮಾಡಿದರು. ನಾವು ಅವರ ಮಾತುಗಳಲ್ಲಿ ನಂಬಿಕೆಯನ್ನು ಇಟ್ಟೆವು, ಹೇಗೂ ಅದನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಟ್ಟೆವು. ಹಾಗೆ ಈ ಆಂದೋಲನ ಜಗತ್ತಿನಾದ್ಯಂತವಾಗಿ ಯಶಸ್ವಿಯಾಗಿದೆ. ಆದ್ದರಿಂದ ಗುರುಗಳು ದೇವೋತ್ತಮ ಪರಮಪುರುಷನ ನುಡಿಗಳಲ್ಲಿ ಶ್ರದ್ಧೆಯನ್ನು ಇಡುವುದೇ ಯಶಸ್ಸಿನ ರಹಸ್ಯ. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಂದೂ ತಮ್ಮ ಗುರುಗಳ ಅನುಜ್ಞೆಗಳನ್ನು ಏನು ಕೊಟ್ಟರು, ಗುರುಗಳು ಅದನ್ನು ಎಂದಿಗೂ ಉಲ್ಲಂಘಿಸಲಿಲ್ಲ. ಸಂಕೀರ್ತನ ಆಂದೋಲನದ ಪ್ರಚಾರವನ್ನು ಕೂಡ ನಿಲ್ಲಿಸಲಿಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ತಮ್ಮ ಅವಸಾನ ಕಾಲದಲ್ಲಿ ಚೈತನ್ಯ ಮಹಾಪ್ರಭುಗಳ ಅಭಿಯಾನವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು ಅಂತೇಳಿ ತಮ್ಮ ಶಿಷ್ಯರಲ್ಲಿ ಒಂದಾಗಿ ಕೆಲಸ ಮಾಡಬೇಕು ಅಂತೇಳಿ ಆಜ್ಞಾಪಿಸಿದರು. ಶಿಷ್ಯರೆಲ್ಲರೂ ಒಂದಾಗಿ ಇದನ್ನೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಆ ಸಮಯದಲ್ಲಿ ಆಜ್ಞಾಪಿಸಿದರು. ಆದರೆ ಮುಂದೆ ಸ್ವಾರ್ಥಿಗಳಾದ ಕೆಲವು ಮೂರ್ಖ ಶಿಷ್ಯರು ಅವರ ಆದೇಶಕ್ಕೆ ಅವಿಧೇಯರಾಗಿ ನಡೆದುಕೊಳ್ತಾರೆ. ಅವರಲ್ಲಿ ಪ್ರತಿಯೊಬ್ಬರೂ ಅಭಿಯಾನದ ನೇತೃತ್ವ ವಹಿಸಬೇಕೆಂದು ಇಚ್ಛಿಸಿದ್ರು. ತಮ್ಮ ಗುರುಗಳ ಆದೇಶವನ್ನು ನಿರ್ಲಕ್ಷಿಸಿ ಅವರು ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಹೂಡಿದರು. ಇದರಿಂದ ಇಲ್ಲಿ ಇಡೀ ಅಭಿಯಾನವೇ ವಿಫಲವಾಯಿತು. ಇದು ನಮಗೆ ಹೆಮ್ಮೆ ತರುವಂತಹ ವಿಷಯ ಅಲ್ಲ, ಆದರೆ ಸತ್ಯವನ್ನು ವಿವರಿಸಲೇಬೇಕಲ್ಲ. ನಾವು ನಮ್ಮ ಗುರುಗಳ ಮಾತಿನಲ್ಲಿ ನಂಬಿಕೆ ಇಟ್ಟು ವಿನೀತರಾಗಿ ಅಸಹಾಯಕರಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿದೆವು. ಆದರೆ ಪರಮ ಆಚಾರ್ಯರ ಆದೇಶದ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಈ ಆಂದೋಲನ ಏನಿದೆಯೋ ಅದು ಯಶಸ್ವಿ ಆಯಿತು. ಇನ್ನೊಂದು ಸಂಗತಿಯನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಮಾಡುವಾಗ ಮತ್ತೆ ಕುಣಿದಾಗ ಆಧ್ಯಾತ್ಮಿಕ ಲೋಕದ ಲಾದಿನಿ ಶಕ್ತಿಯ ಪ್ರಭಾವದಿಂದ ಅವರು ಆ ರೀತಿ ಮಾಡ್ತಾರೆ. ಪ್ರಭುವಿನ ಈ ಪವಿತ್ರ ನಾಮವು ಕೇವಲ ಒಂದು ಐಹಿಕ ನಾದ ಕಂಪನ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನು ಎಂದಿಗೂ ಪರಿಗಣಿಸಲಿಲ್ಲ. ಯಾವ ಪರಿಶುದ್ಧ ಭಕ್ತನಾದರೂ ಕೂಡ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆ ಏನಿದೆಯೋ ಅದು ಐಹಿಕ ಸಂಗೀತದ ಅಭಿವ್ಯಕ್ತಿ ಅಂತೇಳಿ ತಪ್ಪು ತಿಳಿದುಕೊಂಡಿಲ್ಲ. ಪರಿಶುದ್ಧ ಭಕ್ತ ಯಾವುದನ್ನು ಇದನ್ನೆಲ್ಲ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯನ್ನು ಅವನು ತಪ್ಪು ತಿಳಿಯುವುದಿಲ್ಲ. ಬದಲಿಗೆ ಅವರು ನಾವು ಹೇಗೆ ಆ ಪವಿತ್ರ ನಾಮದ ದಾಸರಾಗಬೇಕು ಎಂಬುದನ್ನು ಬೋಧಿಸಿದರು.
ಯಶಸ್ಸಿನ ರಹಸ್ಯವನ್ನು ತಿಳಿಯದೆ ಒಬ್ಬ ವ್ಯಕ್ತಿಯು ಕೇವಲ ಪ್ರದರ್ಶನಕ್ಕಾಗಿ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡಿದ್ರೆ ಅವನ ಆ ಪಿತ್ತರಸದ ಉತ್ಪತ್ತಿ ಹೆಚ್ಚಾಗ್ತದೆ ಅಷ್ಟೇ. ಅವನ ಪವಿತ್ರ ನಾಮದ ಸಂಕೀರ್ತನೆಯಲ್ಲಿ ಎಂದಿಗೂ ಕೂಡ ಅವನು ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಕುರಿತು ಹೀಗೆ ಹೇಳಿಕೊಳ್ತಾರೆ, ನಾನು ಮಹಾಮೂರ್ಖ, ಸರಿ, ತಪ್ಪುಗಳ ಅರಿವು ನನಗಿಲ್ಲ, ವೇದಾಂತ ಸೂತ್ರದ ನಿಜವಾದ ಅರ್ಥ ಕೂಡ ತಿಳಿದುಕೊಳ್ಳಲಿಕ್ಕೆ ನಾನು ಎಂದಿಗೂ ಸಂಕರ ಸಂಪ್ರದಾಯ ಮತ್ತು ಮಾಯಾವಾದಿ ಸನ್ಯಾಸಿಗಳ ವಿವರಣೆಯನ್ನು ನಾನು ಅನುಸರಿಸಲಿಲ್ಲ. ಮಾಯಾವಾದಿ ದಾರ್ಶನಿಕರ ಅರ್ಥಾರ್ಕಿಕ ವಾದಗಳನ್ನು ಕುರಿತು ನನಗೆ ಬಹಳ ಅದರ ಬಗ್ಗೆ ಭಯ. ಚೈತನ್ಯ ಮಹಾಪ್ರಭುಗಳೇ ಈ ರೀತಿ ಹೇಳ್ತಾರೆ. ಆದ್ದರಿಂದ ವೇದಾಂತ ಸೂತ್ರವನ್ನು ಕುರಿತ ಅವರ ವಿವರಣೆಗಳಿಗೆ ನನ್ನಲ್ಲಿ ಪ್ರಮಾಣವಿಲ್ಲ. ಕೇವಲ ಭಗವಂತನ ಈ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವುದರಿಂದ ಈ ಐಹಿಕ ಜಗತ್ತಿನ ಎಲ್ಲ ತಪ್ಪು ಗ್ರಹಿಕೆಗಳು ನಿವಾರಣೆ ಆಗ್ಬೋದು, ಮಾಡ್ಬೋದು ಅಂತ ಹೇಳ್ತಾರೆ. ಇದನ್ನು ದೃಢವಾಗಿ ನಾನು ನಂಬಿದ್ದೇನೆ. ಕೇವಲ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯಬಹುದು ಎಂದು ಅದನ್ನು ನಾನು ನಂಬಿದ್ದೇನೆ. ಜಗಳ ಮತ್ತು ಭಿನ್ನಾಭಿಪ್ರಾಯದ ಈ ಯುಗದಲ್ಲಿ, ಈ ಕಲಿಯುಗದಲ್ಲಿ ಐಹಿಕ ಹಿಡಿತಗಳಿಂದ ಬಿಡುಗಡೆ ಹೊಂದಬೇಕಾದ್ರೆ ಈ ಪವಿತ್ರ ನಾಮಗಳ ಸಂಕೀರ್ತನೆ ಒಂದೇ ಮಾರ್ಗ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಮುಂದುವರಿಸ್ತಾರೆ, ಪವಿತ್ರ ನಾಮವನ್ನು ಜಪಿಸುತ್ತಾ ನಾನು ಬಹುತೇಕ ಹುಚ್ಚನಾಗಿ ಬಿಟ್ಟಿದ್ದೇನೆ. ಆದರೆ ನನ್ನ ಗುರುಗಳ ಬಳಿ ಪ್ರಶ್ನಿಸಿದ ಅನಂತರ ನಾನು ಈ ನಿರ್ಣಯಕ್ಕೆ ಬಂದಿದ್ದೇನೆ. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಈ 4 ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುವುದಕ್ಕೆ ಕಷ್ಟಪಡುವುದಕ್ಕಿಂತ ವ್ಯಕ್ತಿ ಹೇಗಾದರೂ ಮಾಡಿ ದೇವೋತ್ತಮ ಪರಮಪುರುಷನ ಬಗೆಗೆ ದಿವ್ಯ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಅದು ಜೀವನದ ಅತ್ಯುನ್ನತವಾದ ಯಶಸ್ಸು. ದೇವೋತ್ತಮನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಂಡವನು ಸಹಜವಾಗಿ ಅವನು ಸಂಕೀರ್ತನೆ ಮಾಡ್ತಾನೆ, ನರ್ತಿಸ್ತಾನೆ. ಜನರು ಏನೆಂದುಕೊಳ್ತಾರೆ ಎನ್ನುವುದನ್ನು ಅವನು ಲಕ್ಷ್ಯವೇ ಮಾಡುವುದಿಲ್ಲ. ಜೀವನದ ಈ ಹಂತವನ್ನು ಭಾಗವತ ಜೀವನ ಅಥವಾ ಭಕ್ತನ ಜೀವನ ಅಂತ ಹೇಳಿ ಕರೀತಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಮುಂದುವರಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ, ಕೃತಕವಾಗಿ ಪ್ರದರ್ಶನ ಕೊಡಲು ನಾನು ಎಂದಿಗೂ ಸಂಕೀರ್ತನೆ ಮಾಡಲಿಲ್ಲ, ನರ್ತಿಸಲಿಲ್ಲ. ನನ್ನ ಗುರುಗಳ ಮಾತಿನಲ್ಲಿ ನನಗೆ ದೃಢ ವಿಶ್ವಾಸ ಇರುವುದರಿಂದ ನಾನು ಸಂಕೀರ್ತನೆ ಮಾಡ್ತೇನೆ, ನರ್ತಿಸ್ತೇನೆ. ಮಾಯವಾದಿ ದಾರ್ಶನಿಕರು ಈ ಸಂಕೀರ್ತನೆ ಮತ್ತು ನರ್ತನವನ್ನು ಇಷ್ಟಪಡುವುದಿಲ್ಲವಾದರೂ ಗುರುಗಳ ಮಾತಿನ ಬಲದ ಮೇಲೆಗೆ ನಾನು ಅದನ್ನು ನಡೆಸ್ತಾ ಇದ್ದೇನೆ. ಆದ್ದರಿಂದ ಸಂಕೀರ್ತನೆ ಮತ್ತು ನರ್ತನ ಮಾಡಿದ್ದಕ್ಕೆ ನನಗೆ ಹೆಗ್ಗಳಿಕೆ ಬೇಕಂತೇಳಿ ಇಲ್ಲ. ಏಕೆಂದರೆ ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ತನ್ನಷ್ಟಕ್ಕೆ ತಾನೇ ನಾನು ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ. ಸಂಕೀರ್ತನೆ ಮಾಡ್ಬೋದಲ್ಲ? ಹರೇ ಕೃಷ್ಣ. ಎಲ್ಲಿದ್ದೀರಿ? ಏಕಾದಶಿ ಸುಸ್ತಾ? ಹರೇ ಕೃಷ್ಣ ಮಾತಾಜಿ. ಮಾಡೋಣ ಮಾತಾಜಿ. ಲಲಿತಾ ಮಾತಾಜಿ ಹೇಳಿ, ನಾವು ರಿಪೀಟ್ ಹೇಳಿ. ಏನು ಸಂಕೀರ್ತನೆ ಮಾಡೋಣ, ಒಂದು 3 ರೌಂಡ್ ಆದ್ರೂ ಮಾಡೋಣ ಮಾತಾಜಿ. ಮಾಡೋಣ. ನೀವು ಹೇಳಿ, ಸ್ಟಾರ್ಟ್ ಮಾಡಿ ಸಂಕೀರ್ತನೆ. ನಾವು ಹಿಂದಿನಿಂದ ಹೇಳ್ತೇವೆ. ಓ, ಯಾವ್ದು ಹೇಳ್ಬೇಕು? ಜಯರಾಧ ಮಾಧವನ? ಅಲ್ಲ, ಹರೇ ಕೃಷ್ಣ ಮಹಾಮಂತ್ರವನ್ನೇ ಹೇಳಿದ್ರು ಸರ್. ಓಕೆ ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
Hare Krishna, Hare Krishna, Krishna Krishna Krishna, Krishna, Hare Hare Hare, Hare, Hare Hare Rama, Hare Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Hare Krishna, Krishna Krishna Krishna, Krishna, Hare Hare Hare, Hare, Hare Rama, Hare Hare Rama, Rama, Rama Rama Rama, Rama, Hare Hare Hare. Hare ಕೃಷ್ಣ. Hare Krishna. ಗೋವರ್ಧನ ಧರಂ ಒಂದೇ ಹಾಡಿ ಮತ್ತೆ ನಾವು ನಿಲ್ಲಿಸೋಣ. गोवर्धनधरं वन्दे गोपालं गोपरूपिणं गोकुलोत्सवमे ईशानं गोविन्दं गोपिकाप्रियं वन्दे नवघनश्याम द्विभुजं मुरलीधरं पीताम्बरधरं देवं सराधां पुरुषोत्तमम्. हरे कृष्ण. ದಯಾನವಿತ್ತ ಮಾತಾಜಿ ಓದಿ ಅರ್ಥವನ್ನು ಆಗದಿಂದ ಆಡ್ರೆಸ್ ಇದನ್ನು ಓದಿ ಯಾರ್ ಮಾತಾಜಿ ನನ್ ಕರೆದ್ರ? ದಯಾನ್ವಿತ ಮಾತಾಜಿ. ಗೋವರ್ಧನ ಪರ್ವತವನ್ನು ಎತ್ತಿದವನು ವಂದಿಸುತ್ತೇನೆ. ಗೋಪ ಬಾಲಕನ ರೂಪದಲ್ಲಿ ಇರುವ ಗೋಪಾಲನನ್ನು ಗೋಕುಲದಲ್ಲಿ ಪ್ರತಿದಿನವೂ ಉತ್ಸಾಹವಾಗಿರುವ ಈಶನನ್ನು ಗೋಪಿಕೆಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕೃಪೆಯಾಗಿರುವ ಕಪ್ಪಾಗಿರುವ ಎರಡು ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು ಹೊಳೆಯುವ ಹಳದಿಯ ವಸ್ತ್ರ ಧರಿಸಿದ ದೇವನನ್ನು ನಾನು ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಛಾಕಲ್ಪತರುಪಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಇರ್ಲಿ ಹರೇ ಕೃಷ್ಣ ಮಾತಾಜಿ, ಎಲ್ಲ ಧನ್ಯವಾದಗಳು ಭಕ್ತರಿಗೂ ಮಾತಾಜಿ. ಕೂಡ ಈ ದಿನ ಮಂಗಳಮಯವಾಗ್ಲಿ ಹಾಗೂ ಎಲ್ಲರೂ ಭಕ್ತಿಯಲ್ಲಿ ಮುಂದುವರಿಯುವ ಹಾಗೆ ಭಗವಂತ ಶ್ರೀಕೃಷ್ಣ ಹಾಗೂ ಶ್ರೀಲ ಪ್ರಭುಪಾದರು ಗುರು ಮಹಾರಾಜರು ಆಶೀರ್ವದಿಸಲಿ ಅಂತ ಹೇಳ್ತಾ ನಾವು ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಚೆನ್ನಾಗಾಯ್ತು ಮಾತಾಜಿ, ಏಕಾದಶಿ ಚೆನ್ನಾಗಾಯ್ತು ಇವತ್ತು. ಹರೇ ಕೃಷ್ಣ. ಹೌದು, ಮಧ್ಯಾಹ್ನ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿದೆ? 3 ಗಂಟೆಯಿಂದ. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ಚೆನ್ನಾಗಾಯ್ತು ಇವತ್ತು. ನಾಳೆ ನೋಡೋಣ, ನಾಳೆ ಸಿಗೋಣ. ಹರೇ ಕೃಷ್ಣ. ಸರಿ ಮಾತಾಜಿ. ರೀನಾ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ ಹರೇ ಕೃಷ್ಣ. ಏನಾಯ್ತು? ಹರೇ ಕೃಷ್ಣ ಮಾತಾಜಿ. ನಂದು ಈ ಗ್ರೂಪ್ ಅಲ್ಲಿ ಇಲ್ಲ ಮಾತಾಜಿ. ನಾನು ಎಲ್ಲೋ ಲಿಂಕ್ ಹುಡ್ಕೊಂಡು ಬಂದಿದ್ದೀನಿ ಮಾತಾಜಿ. ನನ್ನ ಆಡ್ ಮಾಡಕ್ ಹೇಳಿ ಮಾತಾಜಿ. ಅವ್ರು ಅಡ್ಮಿನ್ ಇದಾರೆ, ಮಾಡ್ಬೋದು. ಮಾತಾಜಿ ನಾಗವೇಣಿ ಮಾತಾಜಿನ ಅಡ್ಮಿನ್ ಇದಾರೆ, ಮಾಡ್ಬೋದು. ಮಾತಾಜಿ ಇದಾರೆ. ಮ್ಯೂಟ್ ಅಲ್ಲಿ ಇದ್ದೀರಾ ಮಾತಾಜಿ? ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನ ಮಾತಾಜಿ? ಅಲ್ಲ ನೀವಲ್ಲ, ಇವ್ರು ನಾಗವೇಣಿ ಮಾತಾಜಿ ನೀವು ನಂಬರ್ ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹೇಳಿ ಮಾತಾಜಿ ನಂಬರ್. 6362 6362 08 08 3450. 3450. ಮಾತಾಜಿ. ಇದೇನು MP ಬಂತು? Already added. Already added to the group. ಮೆಂಬರ್ ಆಫ್ ಪಾರ್ಲಿಮೆಂಟ್.
ಮತ್ತೆ ಆಡೆಡ್ ಅಂತ ಬರ್ತಾ ಇದೆ, ಆದ್ರೆ ಚೈತನ್ಯ ಚರಿತಾಮೃತ ಅದು ಓಪನ್ ಮಾಡಿದ್ರೆ ಅದ್ರಲ್ಲಿ ಬರಲ್ಲ ಮಾತಾಜಿ ನನ್ನ ಲಿಂಕು ಏನೂನು. ಅಯ್ಯೋ ಕೃಷ್ಣ, ಲಿಂಕ್ ಹಾಕ್ಲಿಲ್ಲ ಮಾತಾಜಿ ನಾನು ಈ ವಾರದಲ್ಲಿ. ಹೌದ್ರಾ? ಸರಿ ಮಾತಾಜಿ. ಇನ್ನು ಬರುವಾರ ಇನ್ನು ನಾಳೆ ಒಂದ್ ದಿವಸ ಅಲ್ಲ ಅಂತೇಳಿ ನಾನು ಸುಮ್ಮನೆ ಬಿಸಿ ಆಯ್ತು ಎಲ್ಲ. ಇದೀರಾ ನೀವು ಮಾತಾಜಿ ಗ್ರೂಪ್ ಅಲ್ಲಿ ಇದೀರಾ ಪಾರ್ವತಮ್ಮ ಇದ್ದಾರೆ ಅವರು ಇದ್ದಾರೆ. ನನಗ್ ಬರ್ತಾ ಇಲ್ಲ ಮಾತಾಜಿ. ನಂಗೆ ನಾಗವೇಣಿ ಮಾತಾಜಿದು ಒಂದು ನಂಬರ್ ಇತ್ತು, ಅದ್ರಲ್ಲಿ ಈ ಲಿಂಕ್ ಇತ್ತು, ಅದರಿಂದ ಬಂದಿದ್ದೆ ಮಾತಾಜಿ ನಾನು 3 ದಿನದಿಂದನು. ಅವ್ರ ಲಿಂಕ್ ಬನ್ನಿ ಹಾಕಿಲ್ಲ. ಮಾತಾಜಿ, ಅದ್ರಲ್ಲೇ ಬನ್ನಿ, ಸೋಮವಾರ ಪುನಃ ಹಾಕೋಣ ಲಿಂಕ್. ಹಾ ಸರಿ ಮಾತಾಜಿ. ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.